हिंसात्मको अशुचिः हर्षशोकान्वितः कर्ता राजसः ಪರಿಕೀರ್ತಿತಗ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಾಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು, ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠೋ ಅನೈಷ್ಕೃತಿಕೋ ಅಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತ ಎನ್ನುತ್ತಾರೆ. ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ವೇನ ಧನಂಜಯ. ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳುವಳಿಕೆಯ ಮತ್ತು ದೃಢ ಸಂಕಲ್ಪದ ವಿಷಯವನ್ನು ವಿವರವಾಗಿ ಹೇಳುತ್ತೇನೆ, ಕೇಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ರಾಧೆ ರಾಧೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಹೌದು ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಓಕೆ, ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 18, ಕೊನೆಯ ಅಧ್ಯಾಯ, ಮೋಕ್ಷ ಸನ್ಯಾಸ ಯೋಗ ಅನ್ನುವಂಥದ್ದು. ಏನ್ ಹೇಳ್ತಾನೆ ಭಗವಂತ ಈ ಅಧ್ಯಾಯದಲ್ಲಿ? ಉಪಸಂಹಾರ ಅಥವಾ ವೈರಾಗ್ಯದ ಪರಿಪೂರ್ಣತೆ ಅನ್ನುವಂಥದ್ದು. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಏನಂದ್ರೆ, ತ್ಯಜಿಸುವಿಕೆ ಒಂದು ಕಾರಣ ಪಾಂಡವರು ಯುದ್ಧವನ್ನ ಗೆಲ್ಲಲಿಕ್ಕೆ. ಹಾಗೆ ನಾವು ಸಹಿತ ಕರ್ಮಫಲಗಳನ್ನ ತ್ಯಜಿಸಬೇಕು ಅನ್ನುವಂಥದ್ದನ್ನ ಭಗವಂತ ಕರ್ಮಫಲಗಳನ್ನು ತ್ಯಜಿಸಿ ನಮ್ಮ ಕರ್ತವ್ಯ ಅಂತ ನಾವು ನಮ್ಮ ಕರ್ಮವನ್ನ ನಾವು ಮಾಡಬೇಕು, ಅಕರ್ಮ ಅನ್ನುವಂಥದ್ದು. ಸೊ ಇವತ್ತು ಭಗವಂತ ಏನ್ ಹೇಳ್ತಾನೆ ಈ ಅಧ್ಯಾಯದಲ್ಲಿ? ವೈರಾಗ್ಯದ ಪರಿಪೂರ್ಣತೆ ಅನ್ನುವಂಥದ್ದು, ಅಥವಾ ಮೋಕ್ಷ ಸನ್ಯಾಸ ಯೋಗ. ಹೀಗೆ ಸನ್ಯಾಸವನ್ನ ಸ್ವೀಕಾರ ಮಾಡಿ ನಾವು ಮೋಕ್ಷ ಪಡೆಯೋದು ಅನ್ನುವಂಥದ್ದು. ಇವತ್ತಿನ ಈ ಅಧ್ಯಾಯವನ್ನ ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹ ಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌಡ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ನಿನ್ನಿನ ಅಧ್ಯಾಯದಲ್ಲಿ ಏನನ್ನ ತಿಳಿದುಕೊಂಡಿದ್ದೇವೆ ಅನ್ನುವಂಥದ್ದನ್ನು ನೋಡಿದ್ರೆ, ಅನಧಿಕೃತ ಆರಾಧನೆಯನ್ನ ಮಾಡಿದ್ರೆ ಏನಾಗತ್ತೆ, ತ್ರಿವಿಧ ನರಕಶ್ಚಿದ, ನರಕಕ್ಕೆ 3 ದ್ವಾರಗಳಿವೆ ಅನ್ನುವಂಥದ್ದನ್ನ ಹೇಳ್ತಾನೆ. ಆ ದ್ವಾರಗಳಿಂದ ನಾವು ತಪ್ಪಿಸ್ಕೊಳ್ಬೇಕಾದಂತಹದ್ದು. ಅದರಿಂದ ಹೇಗೆ ಭಗವಂತ ಉತ್ತರ ಕೊಡ್ತಾನೆ, 3 ವಿಧಾನಗಳು ಯಾವುದು? ನಂಬಿಕೆ ಅಂದ್ರೆ ನಮ್ಮ ಯಜ್ಞಗಳನ್ನ ಮಾಡುವಂತಹದ್ದು, 3 ರೀತಿಯಲ್ಲಿ ತಪಸ್ಸನ್ನ ಮಾಡುವಂತಹದ್ದು. ಸೊ 3 ವಿಧಾನಗಳಲ್ಲಿ ದೇಹದ ತಪಸ್ಸು, ಮಾತಿನ ತಪಸ್ಸು, ಯಜ್ಞದ ತಪಸ್ಸು, ಹೀಗೆ ಅದನ್ನ 3 ವಿಧಾನದಲ್ಲಿ ತಪಸ್ಸನ್ನ ಮಾಡಿ ದಾನವನ್ನ ಹೇಗೆ ಅಂದ್ರೆ 3 ವಿಧಾನ ಅಂದ್ರೆ ಇಲ್ಲಿ ಐಹಿಕ ಪ್ರಪಂಚದ ಗುಣಗಳು, ಆ ಗುಣಗಳಿಗೆ ಅನುಸಾರವಾಗಿ ಸತ್ವ, ರಜ, ತಮ ಅಲ್ವಾ? ಸೊ 3 ವಿಧಾನಗಳಲ್ಲಿ ದಾನ ಅನ್ನುವಂತಹದ್ದು. ಸೊ ಓಂ ತತ್ಸತ್ ಏನನ್ನ ಸೂಚಿಸುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಅಂದ್ರೆ ಅನಾದಿ ಕಾಲದಿಂದಲೂ ಈ ಓಂ ತತ್ಸತ್ತನ್ನ ಋಷಿಮುನಿಗಳು ಬ್ರಹ್ಮನಿಂದ ಹಿಡಿದು ಹೇಳ್ಕೊಂಡು ಬಂದಿರುವಂತಹದ್ದು. ಓಂ ಅಂದ್ರೆ ಭಗವಂತನನ್ನ ಸೂಚಿಸಿದ್ರೆ, ತತ್ ಅನ್ನುವಂತಹದ್ದು ಅವನಿಗೋಸ್ಕರ ನಾವು ಮಾಡುವಂತಹದ್ದು, ತ್ಯಜಿಸುವಿಕೆ ಅನ್ನುವಂತಹದ್ದು. ಮತ್ತೆ ಸತ್ ಅನ್ನುವಂತಹದ್ದು ನಿಜವಾದ ಲಿಬರೇಷನ್, ಅಂದ್ರೆ ನಮ್ಮ ಮೋಕ್ಷದ ಕಾರಣ ಆಗತ್ತೆ. ಅದರಿಂದ ಯಾವುದು ನನಗೋಸ್ಕರ ನಾನು ಮಾಡ್ತಾ ಇಲ್ಲ, ಪ್ರತಿಯೊಂದನ್ನು ಭಗವಂತನ ಸಂಪ್ರೀತಿಗಾಗಿ ಅವನ ಪ್ರೇಮವನ್ನ ಪಡೆಯುವುದಕ್ಕಾಗಿ ನಾವು ಮಾಡ್ತಾ ಇರೋದದ್ದು. ಅವನು ಸುಪ್ರೀತನಾಗಬೇಕು, ನಮಗೆ ಅನುಗ್ರಹಿಸಬೇಕು. ಸೊ ಅದರಿಂದ ಅವನ ಸುಪ್ರೀತಿಗಾಗಿ ನಾನು ಎಲ್ಲವನ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ನಮ್ಮ ಕರ್ತವ್ಯ. ಭಗವಂತನನ್ನ ಸುಪ್ರೀತಗೊಳಿಸುವುದೇ ನಮ್ಮ ನಿಜವಾದ ಕರ್ತವ್ಯ. ಆದ್ದರಿಂದ ಅವನಿಗೋಸ್ಕರ ಅದನ್ನು ನಾವು ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡಿದ್ದೇವೆ. ಹರೇ ಕೃಷ್ಣ. ಸೊ ಇವತ್ತಿನ ಅಧ್ಯಾಯದಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಕರ್ಮ ಜ್ಞಾನ ಯೋಗದ ಒಂದು ಸಂಕ್ಷಿಪ್ತ ಮತ್ತೆ ಅದರ ಸಮರಿ ಈ ಅಧ್ಯಾಯದಲ್ಲಿದೆ. ಮತ್ತೆ 3 ಗುಣಗಳಲ್ಲಿ ಏನೇನಾಗತ್ತೆ ಅನ್ನುವಂತಹದ್ದು, ಅದರ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು. ಅತ್ಯಂತ ಶ್ರೇಷ್ಠ ಕರ್ಮ ಮಾಡುವವನು, ಶ್ರೇಷ್ಠ ಕರ್ಮಿ ಯಾರು ಅನ್ನೋದನ್ನ, ಐಡಿಯಲ್ ಅಂದ್ರೆ ಮಾಡೆಲ್ ಕರ್ಮ ಅವನು ಯಾರು ಅನ್ನುವಂಥದ್ದು. ಭಗವಂತನ ಪ್ರೀತಿಯನ್ನ ಅಥವಾ ಅವನ ಪ್ರೇಮವನ್ನ ಹೇಗೆ ಸಾಧಿಸುವಂತಹದ್ದು, ಹೇಗೆ ಪಡೆಯುವಂತಹದ್ದು. ಮತ್ತೆ ಕೊನೆಯದಾಗಿ ಭಗವಂತ ಏನ್ ಹೇಳ್ತಾನೆ, ಭಗವಂತ ಹಲವಾರು ಅವನ ನಿರ್ಧಾರವನ್ನ ಅವನು ಪ್ರಕಟಿಸ್ತಾನೆ ಇಲ್ಲಿ. ಅದರಿಂದ ಅವನು ಏನ್ ಹೇಳ್ತಾನೆ ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ ಈ ಅಧ್ಯಾಯದಲ್ಲಿ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರ ಬಿಂದುಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಜವಾಗಿ ಹೇಳಬೇಕು ಅಂದ್ರೆ 17ನೇ ಅಧ್ಯಾಯಕ್ಕೆ ಭಗವದ್ಗೀತೆಯ ಹೆಚ್ಚಿನ ಎಲ್ಲಾ ಜ್ಞಾನ, ಭಕ್ತಿ, ಕರ್ಮ ಎಲ್ಲ ಮುಗಿಯತ್ತೆ. 18ನೇ ಅಧ್ಯಾಯ ಅನ್ನುವಂತಹದ್ದು ಮತ್ತೆ ಎಲ್ಲವನ್ನ ಇನ್ನೊಂದ್ಸಲ ಅರ್ಥ ಮಾಡಿಕೊಳ್ಳುವಂತಹದ್ದು ಸಂಕ್ಷಿಪ್ತವಾಗಿ. ಮತ್ತೆ ಭಗವಂತನ ನಿರ್ಣಯಗಳು, ಹೇಗೆ ಭಗವತ್ ಪ್ರಾಪ್ತಿಯನ್ನು ನಾವು ಪಡೆಯುವಂತಹದ್ದು ಅನ್ನುವಂಥದ್ದು. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅನ್ನೋದನ್ನು ನೋಡೋಣ. ಅರ್ಜುನ ವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತೋ. ಸೆಕೆಂಡ್. ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಷೂದನ. ಹರೇ ಕೃಷ್ಣ. ದಿವ್ಯ ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಇಲ್ಲಿ ಧನ್ಯವಾದಗಳು.
ಕೇಶಿ ನಿಶೂದನ ಅನ್ನುವಂಥದ್ದು ಕೃಷ್ಣನ ಒಂದು ಹೆಸರು. ಯಾಕೆಂದ್ರೆ ಅವನು ಕೇಶಿ ಅನ್ನುವಂತಹ ಒಂದು ರಾಕ್ಷಸನನ್ನ ಕೊಂದಿರ್ತಾನೆ, ಕುದುರೆ ರೂಪದ ರಾಕ್ಷಸ. ಅವನು ವೃಂದಾವನದಲ್ಲಿ ಇರುವಾಗ ಹಂಸನ ಆ ರಾಕ್ಷಸರು ನೋಡಿ ಹೇಗೆ ಯಾವ್ಯಾವ ರೂಪವನ್ನು ತಳ್ಕೊಂಡು ಬರ್ತಾ ಇದ್ರು ಅನ್ನುವಂಥದ್ದು ಅಸುರರು. ಸೊ ಅಂತಹ ಒಂದು ರಾಕ್ಷಸನ ಅವನು ಕೊಂದಿರ್ತಾನೆ. ಅದಕ್ಕಾಗಿ ಅವನಿಗೆ ಒಂದು ಹೆಸರು ಬರುತ್ತೆ, ಕೇಶಿ ನಿಶೂದನ ಅನ್ನುವಂತಹದ್ದು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ, ಕೇಶಿ ನಿಶೂದನ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ. ಈ ಋಷಿಕೇಶ ಅನ್ನುವಂಥದಕ್ಕೆ ಏನ್ ಅರ್ಥ ಇದೆ? ಹರೇ ಕೃಷ್ಣ, ಯಾರಿಗೆ ಗೊತ್ತಿದೆ? ಇಂದ್ರಿಯ ರಾಜ, ಇಂದ್ರಿಯಗಳ ರಾಜ, ಇಂದ್ರಿಯಗಳನ್ನು ನಿಗ್ರಹಿಸುವವನು, ಇಂದ್ರಿಯಗಳ ಒಡೆಯ ಅನ್ನುವಂಥದ್ದು. ಇಂದ್ರಿಯಗಳ ಒಡೆಯನಾಗಿರೋದ್ರಿಂದ ಅವನನ್ನ ಋಷಿಕೇಶ ಅಂತ ಕರೀತಾರೆ. ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನ ಈಗ ಅವನು ಕೇಳ್ತಾ ಇದ್ದಾನೆ. ತ್ಯಾಗದ ಬಗ್ಗೆ ಹೇಳ್ದ, ಸನ್ಯಾಸದ ಬಗ್ಗೆ ಹೇಳ್ದ ಭಗವಂತ ಆಲ್ರೆಡಿ. ಈಗ ಅದರ ಉದ್ದೇಶ ಏನು, ಯಾಕೆ ನಾವು ತ್ಯಾಗ ಮತ್ತೆ ಸನ್ಯಾಸವನ್ನ ಮಾಡಬೇಕು ಅನ್ನೋದನ್ನ ಅವನಿಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಅಂದ್ರೆ ಅದರಿಂದ ಏನಾಗತ್ತೆ ನಮಗೆ ಮುಂದೆ ಅನ್ನುವಂಥದ್ದು, ಅದನ್ನ ಭಗವಂತ ಇಲ್ಲಿ ಉತ್ತರಿಸ್ತಾನೆ. ಏನ್ ಹೇಳ್ತಾನೆ ಅವನು ನೋಡೋಣ. ಶ್ರೀ ಭಗವಾನು ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಹರೇ ಕೃಷ್ಣ. ಮೇಘಾ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಸನ್ಯಾಸಕ್ಕೋ ತ್ಯಾಗಕ್ಕೋ ಮತ್ತೆ ಅದು ಏನು ಅನ್ನೋದನ್ನ ಹೇಳ್ತಾನೆ. ನಿಜವಾದ ಸನ್ಯಾಸ ನಾವು ತೆಗೆದುಕೊಳ್ಳುವಂತಹ ಮಿಥ್ಯಾಚಾರಿಗಳ ರೀತಿಯಾಗಿರುವಂತಹದ್ದಲ್ಲ. ನಿಜವಾದ ಸನ್ಯಾಸ ಏನು ಅಂತ ಹೇಳ್ತಾನಂದ್ರೆ ಕರ್ಮ ಫಲಗಳನ್ನು ತ್ಯಜಿಸುವುದೇ, ಅಂದ್ರೆ ಐಹಿಕ ಬಯಕೆಯ ಆಧಾರವಿರುವ ಕರ್ಮ ಫಲಗಳನ್ನು ತ್ಯಜಿಸುವುದೇ ನಿಜವಾದ ಸನ್ಯಾಸ. ಆದ್ದರಿಂದ ನಾವು ಐಹಿಕ ಬಯಕೆಯ ಕಾರ್ಯಗಳಿಗೆ, ಕರ್ಮಗಳಿಗೆ ಅಥವಾ ಅದರ ಫಲಗಳಿಗೆ ನಾವು ಅಂಟಿಕೊಳ್ಬಾರ್ದು. ಅದು ನಿಜವಾದ ಸನ್ಯಾಸ. ಮತ್ತೆ ಎಲ್ಲಾ ಕರ್ಮಗಳ ಕರ್ಮಗಳನ್ನ ಮಾಡದೇ ಇರುವಂಥದ್ದು ಐಹಿಕ. ಇಲ್ಲಿ ಕರ್ಮ ತ್ಯಜಿಸುವುದೇ ಒಂದು ಸನ್ಯಾಸ ಅನ್ನುವಂಥದ್ದು. ಅಂದ್ರೆ ಫಲಾಪೇಕ್ಷಿತ ಕರ್ಮಗಳನ್ನ ಮಾಡಬಾರ್ದು ನಾವು ಅನ್ನುವಂಥದ್ದನ್ನ ಹೇಳ್ತಾನೆ. ಅಷ್ಟೇ ಅಲ್ಲ, ಎಲ್ಲಾ ಕರ್ಮ ಫಲಗಳನ್ನು ಬಿಟ್ಟು ಬಿಡುವುದು. ಅಂದ್ರೆ ಈಗ ಕರ್ತವ್ಯ ಅಂತ ನಾವು ಮಾಡ್ತೇವೆ, ಅದರಿಂದ ಏನಾದರೂ ಕರ್ಮದ ಫಲ ಸಿಗತ್ತೆ, ಆ ಕರ್ಮ ಫಲ ನಂದಲ್ಲ, ಆ ಫಲ ನನಗೆ ಸೇರಿದ್ದಲ್ಲ, ಅದು ಭಗವಂತನಿಗೆ ಅಂತ ಹೇಳಿ ಆ ಕರ್ಮ ಫಲಗಳನ್ನ ಬಿಟ್ಟು ಬಿಡುವುದನ್ನ ತಿಳಿದವರು ಏನ್ ಹೇಳ್ತಾರೆ, ಜ್ಞಾನಿಗಳೇನ್ ಹೇಳ್ತಾರೆ, ವಿದ್ವಾಂಸರು ಏನ್ ಹೇಳ್ತಾರೆ, ಅದನ್ನ ತ್ಯಾಗ ಅಂತ ಕರೀತಾರೆ. ಅದರಿಂದ ಸನ್ಯಾಸ ಮತ್ತೆ ಇದಕ್ಕೆ ಸನ್ಯಾಸಕ್ಕೆ ಮತ್ತೆ ತ್ಯಾಗಕ್ಕೆ ಇರುವಂತಹ ಭಗವಂತ ಹೇಳ್ತಾ ಇರುವಂತಹದ್ದು. ತ್ಯಾಜ್ಯಂ ದೋಷ ವಿದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಹರೇ ಕೃಷ್ಣ. ಆನಂದ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲ ಬಗೆಯ ಕಾಮ್ಯ ಕರ್ಮಗಳ ದೋಷಯುಕ್ತ, ಅವುಗಳನ್ನು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಧನ್ಯವಾದ ಪ್ರಭುಜಿ. ಈಗ ಕಾಮ್ಯ ಕರ್ಮ ಅಂದ್ರೆ ಫಲಾಪೇಕ್ಷಿತ ಕರ್ಮ. ಅದರಿಂದ ಈ ಫಲಾಪೇಕ್ಷಿತ ಕರ್ಮಗಳು ಯಾವಾಗಲೂ ಒಂದಲ್ಲ ಒಂದು ರೀತಿಯಾದ ದೋಷವನ್ನ ಹೊಂದಿರುತ್ತೆ. ಅದು ದೋಷದಿಂದ ಕೂಡಿರುತ್ತೆ, ಅದು ಪರಿಪೂರ್ಣತೆಯನ್ನ ಹೊಂದುವುದಿಲ್ಲ. ಅದರಿಂದ ಕೆಲವರೇನು ಹೇಳ್ತಾರೆ, ಈ ತರದ ಕರ್ಮವನ್ನ ನಾವು ಮಾಡಬಾರ್ದು ಅಂತ ವಿದ್ವಾಂಸರು ಹೇಳ್ತಾರೆ. ಅದನ್ನು ಬಿಟ್ಟು ಬಿಡಬೇಕು. ಆದ್ರೆ ಇನ್ನು ಕೆಲವರು ಹೇಳ್ತಾರೆ ಯಜ್ಞದಾನ ಮತ್ತು ತಪಸ್ಸುಗಳನ್ನ ಬಿಡಲೇಬಾರದೆಂದು ಹೇಳ್ತಾರೆ. ಯಜ್ಞ, ದಾನ ಮತ್ತೆ ತಪಸ್ಸು ಇದನ್ನ
ಮಾಡಬೇಕು ಅಂತ ವಿದ್ವಾಂಸರು ಹೇಳ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಏನ್ ಹೇಳ್ತಾನೆ ಮುಂದೆ? ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಹರೇ ಕೃಷ್ಣ ಪ್ರಕಾಶ್ ಪ್ರಭುಜಿ. ಪ್ರಭುಜಿ, ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಲೇಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ ಪ್ರಭುಜಿ. ಸೊ ಯಜ್ಞದಾನ ತಪಸ್ಸನ್ನ ಮಾಡಬೇಕು, ಅಂದ್ರೆ ಕರ್ಮ ಫಲಗಳನ್ನ ಬಿಟ್ಬಿಡ್ಬೇಕು, ಕಾಮ್ಯ ಕರ್ಮಗಳನ್ನ ಮಾಡಬಾರ್ದು. ಆದ್ರೆ ಯಜ್ಞದಾನ ತಪಸ್ಸು ಏನಿದೆಯಲ್ಲ ಅದನ್ನ ನಾವು ಮಾಡಬೇಕು ಅಂತ ಹೇಳ್ತಾನೆ. ಈಗ ತಪಸ್ಸು ಅನ್ನುವಂತಹದ್ದು ಏನು ಅಂತ ನಿನ್ನೆ ನೋಡಿದ್ವಿ, ಯಜ್ಞ ಅನ್ನುವಂಥದ್ದು ಏನು ಅನ್ನುವಂಥದ್ದು ನಿನ್ನೆ ನೋಡಿದ್ವಿ, ಮತ್ತೆ ದಾನ ಅನ್ನುವಂಥದ್ದು ಏನು ಅನ್ನುವಂಥದ್ದು ನಿನ್ನೆ ನೋಡಿದ್ವಿ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಜನರಿಗೆ ಸರಿಯಾದ ಜಾಗದಲ್ಲಿ ನಾವು ದಾನವನ್ನ ಮಾಡಬೇಕು ಅನ್ನುವಂಥದ್ದನ್ನು ಭಗವಂತ ಹೇಳ್ತಾನೆ. ಅಷ್ಟೇ ಅಲ್ಲ, ತಪಸ್ಸು ಏನು ಅನ್ನುವಂಥದ್ದನ್ನು ನಾವು ತಿಳಿದ್ವಿ. ದೇಹದ ತಪಸ್ಸು ಇರ್ಬೋದು, ಮನಸ್ಸಿನ ತಪಸ್ಸು ಇರ್ಬೋದು, ಅಥವಾ ಹೀಗೆ ಮಾತಿನ ತಪಸ್ಸು ಇರಬಹುದು. ಆ ರೀತಿಯಾದ ತಪಸ್ಸನ್ನ ಮಹಾತ್ಮರು ಹೇಳ್ತಾರೆ, ಅದನ್ನ ಮಾಡಬೇಕು. ಅದು ಯಾಕೆಂದ್ರೆ ಅದು ಮಹಾತ್ಮರನ್ನೂ ಸಹ ಪರಿಶುದ್ಧಗೊಳಿಸುತ್ತದೆ. ಮಹಾತ್ಮರು ಅಂದ್ರೆ ಯಾರು? ಮಹಾತ್ಮರು ಅಂದ್ರೆ ಆಲ್ರೆಡಿ ಕಾಮ್ಯ ಕರ್ಮಗಳನ್ನ ತ್ಯಜಿಸಿದವರು, ಭಗವಂತನಲ್ಲಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಅವನಿಗೆ ಶರಣಾಗತರಾಗಿ ಇರುವಂತವರು. ಆದರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಯಜ್ಞದಾನ ತಪಸ್ಸನ್ನ ಮಾಡೋದರಿಂದ ಅಂಥವರನ್ನು ಸಹ ಅದು ಪರಿಶುದ್ಧಗೊಳಿಸುತ್ತೆ. ಅಂದ್ರೆ ಅಷ್ಟು ಮುಖ್ಯ, ಅದು ಮಾಡಲೇಬೇಕಾದಂತಹ ಕರ್ತವ್ಯ ಯಜ್ಞ ದಾನ ತಪಸ್ಸು ಅನ್ನೋದನ್ನ ಹೇಳ್ತಾನೆ. ಈ ಚಿತ್ರದಲ್ಲಿ ನೋಡ್ಬೋದು. ಈ ಚಿತ್ರದಲ್ಲಿ ನೋಡಿದ್ರೆ ಏನ್ ಗೊತ್ತಾಗತ್ತೆ ನಿಮಗೆ? ಯಾರಿಗಾದ್ರೂ ಗೊತ್ತಿದೆ ಈ ಕತೆ ಏನಿರಬಹುದು? ಹರೇ ಕೃಷ್ಣ. ಯಾರಿಗೂ ಗೊತ್ತಿಲ್ಲವಾ ಇದು ಏನಿರ್ಬಹುದು? ಗೊತ್ತಿಲ್ಲ ಪ್ರಭುಜಿ. ಪ್ರಭುಜಿ ಗೊತ್ತಿಲ್ಲ. ಗೊತ್ತಿಲ್ಲ ಪ್ರಭುಜಿ. ಇದು ದಕ್ಷ ಯಜ್ಞದ ಕತೆ. ದಕ್ಷ ಯಜ್ಞ, ದಕ್ಷ ಪ್ರಜಾಪತಿ ಅಲ್ವಾ, ಅವನನ್ನ ಪ್ರಜಾಪತಿ ಅಂತ ಕರೀತಾರೆ. ಒನ್ ಸೆಕೆಂಡ್ ಹೇಳ್ತೇನೆ. ಹರೇ ಕೃಷ್ಣ, ಕ್ಷಮೆ ಇರಲಿ. ಸೊ ಇದು ದಕ್ಷ ಯಜ್ಞದ ಕತೆ. ದಕ್ಷ ಯಜ್ಞ ಅಂದ್ರೆ ಈ ನಿಮ್ಗೆಲ್ಲ ಗೊತ್ತಿದೆ, ದಕ್ಷ ಪ್ರಜಾಪತಿ ಅವನು ಮಾಡ್ತಾನೆ ಯಜ್ಞವನ್ನ ಮಾಡ್ಲಿಕ್ಕೆ ಅಂತ. ಆದ್ರೆ ಅಲ್ಲಿ ನಿಮ್ಗೆ ಗೊತ್ತಿದೆ, ಅಂದ್ರೆ ಅವನು ಇವನನ್ನ ಶಿವನನ್ನ ದ್ವೇಷಿಸ್ತಾನೆ. ಪಾರ್ವತಿ ಬಂದು ಅವನ ಯಜ್ಞ ಅವನಿಗೆ ಫಲ ಸಿಗಬಾರದು ಅಂತ ಹೇಳಿ ತನ್ನ ಗಂಡನಿಗೆ ಅವಮಾನವನ್ನ ಮಾಡಿರೋದ್ರಿಂದ, ಅಂದ್ರೆ ಪರಮೇಶ್ವರನಿಗೆ ಅವಮಾನ ಮಾಡಿರೋದ್ರಿಂದ ಅವಳೇನ್ ಮಾಡ್ತಾಳೆ? ಆ ಯಜ್ಞದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾಳೆ. ಆಗೇನಾಗತ್ತೆ? ಶಿವನಿಗೆ ಕೋಪ ಬರುತ್ತೆ. ಶಿವ ಕೋಪದಿಂದ ಬಂದು ದಕ್ಷ ಪ್ರಜಾಪತಿಯ, ಅಂದ್ರೆ ಅವನಿಗೆ ಅಹಂಕಾರ ಇರುತ್ತೆ. ದಕ್ಷ ಪ್ರಜಾಪತಿ ಪರಿಪೂರ್ಣತೆ ಆಗಿರುವುದಿಲ್ಲ. ಅವನು ಪ್ರಜಾಪತಿ ಹೌದು, ಆದ್ರೆ ಅವನು ಬ್ರಹ್ಮ. ಅಂದ್ರೆ ಅವನಿಗೆ ಸೃಷ್ಟಿ ಮಾಡುವಂತಹ ಒಂದು ಇದಿರುತ್ತೆ. ಆದ್ರೆ ಅವನು, ಆ ದಕ್ಷ ಪ್ರಜಾಪತಿ ಅಂದ್ರೆ ಪಾರ್ವತಿಯಲ್ಲಿಂದ ಅವನ ಯಜ್ಞ ಇನ್ಕಂಪ್ಲೀಟ್ ಆಗುತ್ತೆ. ಆದ್ರೆ ಅವನಿಗೆ ಅಹಂಕಾರ ಇರುತ್ತೆ, ಶಿವನನ್ನ ದ್ವೇಷಿಸ್ತಾನೆ, ಆ ತರ ಎಲ್ಲ ಇರುತ್ತೆ. ಅವನು ಅಂದ್ರೆ ಪರಿಶುದ್ಧತೆಯನ್ನ ಪೂರ್ತಿಯಾಗಿ ಹೊಂದಿರೋದಿಲ್ಲ ಅಂತವನು. ಆಮೇಲೆ ಏನಾಗತ್ತೆ? ಮತ್ತೆ ಆ ಯಜ್ಞ ಪೂರ್ತಿಗೊಳ್ಳಬೇಕು ಅಂತ ಹೇಳಿ ಅವನೇ ಮಾಡಬೇಕಾದಂತಹ ಯಜ್ಞ ಅದು. ಯಾರು? ದಕ್ಷನೇ ಮಾಡಬೇಕಾದಂತಹ ಯಜ್ಞ. ಅದರಿಂದ ಶಿವ
ಎಲ್ಲ ಮತ್ತೆ ಇತರ ದೇವತೆಗಳು ಸೇರಿ ಆ ದಕ್ಷನಿಗೆ ಆಡಿನ ತಲೆಯನ್ನ ಜೋಡಿಸಿ ಅವನು ಮತ್ತೆ ಕೂತ್ಕೊಂಡು ಆಗ ಅವನ ಅಹಂಕಾರ ಎಲ್ಲ ಹೋಗಿರತ್ತೆ. ಅವನ ಅಹಂಕಾರ, ದ್ವೇಷ, ಅಸೂಯೆ ಇತ್ತು. ಅವನು ಅಷ್ಟು ಪರಿಶುದ್ಧನಾಗಿರ್ಲಿಲ್ಲ. ಅದರಿಂದ ಈ ಯಜ್ಞ ಪೂರ್ತಿಗೊಳಿಸ್ಬೇಕು ಅಂತ ಅವನಿಗೆ ಮತ್ತೆ ಇದು ಮಾಡಿದ್ರು. ಅವನು ಆಮೇಲೆ ಎಲ್ಲರೂ ಸೇರಿ, ಎಲ್ಲರೂ ನೀವು ನೋಡ್ಬೋದಲ್ಲಿ ಶಿವ ಬ್ರಹ್ಮ ಎಲ್ಲರೂ ಇರುವುದರಿಂದ ಅಲ್ಲಿ ಕುಳಿತು ಅವನು ಏನ್ ಮಾಡ್ತಾನೆ, ಯಜ್ಞವನ್ನ ಪೂರ್ತಿಯಾಗಿ ಮಾಡಿ ಭಗವಂತ ಬಂದು ಯಜ್ಞದಿಂದ ಸುಪ್ರೀತಗೊಳ್ತಾನೆ. ವಿಷ್ಣು ಗರುಡ ವಾಹನಾಗಿ ಅಲ್ಲಿ ಬಂದು ಅವನು ಸುಪ್ರೀತಿಗೊಂಡು ಆ ಯಜ್ಞದ ಉದ್ದೇಶ ಪರಿಪೂರ್ಣವಾಗತ್ತೆ ಅನ್ನುವಂಥದ್ದು. ಹರೇ ಕೃಷ್ಣ. ಸೊ ಅದರಿಂದ ಯಜ್ಞ, ದಾನ ಮತ್ತೆ ತಪಸ್ಸನ್ನ ಬಿಡಬಾರದು ಅನ್ನುವಂಥದ್ದನ್ನ ಭಗವಂತ ಹೇಳ್ತಾನೆ. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪ್ರವೀಣ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಾರ್ಥನೆ ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಹರೇ ಕೃಷ್ಣ ಪ್ರಭುಜಿ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಎಲ್ಲಾ ಕರ್ಮಗಳನ್ನು, ಅಂದ್ರೆ ನಾವು ಯಾವುದೇ ಒಂದು ಕರ್ಮವನ್ನ ಮಾಡುವಂತಹದ್ದು, ಫಲಾಪೇಕ್ಷಿತ ಕರ್ಮವಂತೂ ಮಾಡ್ಲೇಬಾರ್ದು, ಅದನ್ನ ಬಿಟ್ಬಿಡ್ಬೇಕು ಅನ್ನುವಂಥದ್ದನ್ನ ನಾವು ನೋಡಿದ, ಅದು ನಿಜವಾದ ಸನ್ಯಾಸ. ಅದು ನಮ್ಮನ್ನ ಮೋಕ್ಷಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು. ಆದ್ರೆ ಯಾವುದೇ ನಾವು ಕರ್ಮಗಳನ್ನ ಮಾಡಿದ್ರೆ ಫಲಾಪೇಕ್ಷೆ ಇಲ್ಲದೆ ನಾವು ಅದನ್ನ ಮಾಡಬೇಕು. ಅದರಿಂದ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಲ್ವಾ. ನಾವು ಯಾವುದೇ ಒಂದು ಯಾರೇ ಆಗ್ಲಿ, ಒಂದು ಸೈನಿಕ ಬಾರ್ಡರ್ ಅಲ್ಲಿ ದೇಶದ ಹಿತಕ್ಕಾಗಿ ಅವನು ಕೆಲಸ ಮಾಡ್ತಾನೆ, ಅವನಿಗೆ ಯಾವುದು ಫಲಾಪೇಕ್ಷೆ ಇರೋದಿಲ್ಲ. ಅಲ್ಲಿ ಅವನಿಗೆ ತನ್ನ ಪರ್ಸನಲ್ ಆಗಿ ಏನಾದ್ರು ಇರುತ್ತಾ? ದೇಶ ರಕ್ಷಣೆಯೇ ಅವನ ಗುರಿ, ಅವನು ಅಲ್ಲಿ ತನ್ನ ಕರ್ತವ್ಯವನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಹಲವಾರು ತಾಯಿ ತಮ್ಮ ಮಕ್ಕಳಿಗೋಸ್ಕರ ತನ್ನ ಕರ್ತವ್ಯವನ್ನು ಮಾಡ್ತಾಳೆ, ಯಾವುದೇ ಒಂದು ರಿಟರ್ನ್ ಫಲಾಪೇಕ್ಷೆ ಇಲ್ಲದೆ. ಸೊ ಆದ್ರಿಂದ ನಾವು ಮಾಡುವಂತಹ ಕರ್ಮಗಳು ಆ ರೀತಿಯಾಗಿ ಇರಬೇಕು. ನನಗೆ ಯಾವುದೇ ಫಲಾಪೇಕ್ಷೆಯನ್ನು ನಾವು ಅಂದ್ರೆ ಅದರಿಂದ ರಿಟರ್ನ್ ಅನ್ನು ಎಕ್ಸ್ಪೆಕ್ಟ್ ಮಾಡದೆ ನಾವೇನ್ ಮಾಡ್ತೇವೆ, ಅದೆಲ್ಲ ಕರ್ತವ್ಯ ಅಂತ ತಿಳಿದುಕೊಳ್ಳುತ್ತೆ. ಆದ್ರೆ ಯಾವಾಗ ನಾವು ನಮ್ಗೇನಾದ್ರೂ ಬೇಕು, ಅದರಿಂದ ಲಾಭ ಆಗ್ಬೇಕು ಅಂತ ಹೇಳಿದ್ರೆ ನಾವು ಲೋಭಿಗಳು ಆಗ್ತೇವೆ. ಅದರಿಂದ ಆ ರೀತಿಯಾಗಿ ನಾವು ಕರ್ತವ್ಯ ಮಾಡಬೇಕು ಅನ್ನೋದನ್ನ ಭಗವಂತ ಹೇಳ್ತಾನೆ. ಎಲ್ಲೇ ಆಗ್ಲಿ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಲ್ಲಿ ರೆಡಿ ಇರಬೇಕು, ನಾವು ಕರ್ತವ್ಯವನ್ನ ಮಾಡಬೇಕು ಅನ್ನುವಂಥದ್ದು. ಸೊ ಅದೇ ನಾವು ಅರ್ಥ ಮಾಡಿಕೊಳ್ಳೋದಂದ್ರೆ, ಈಗ ತಮೋ ಗುಣದಲ್ಲಿ ಇರುವವರಿಗೆ ನಿಗದಿತ ಕರ್ತವ್ಯಗಳು, ಕಾಮ್ಯಕರ್ಮಗಳನ್ನ ಮಾಡ್ಲಿಕ್ಕೆ ಆಗತ್ತಾ? ತಮೋ ಗುಣದಲ್ಲಿ ಇರುವವರು ಈ ರೀತಿಯಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನ ಮಾಡ್ಲಿಕ್ಕೆ ಅವರಿಗೆ ಆಗತ್ತಾ? ಇಲ್ಲ ಪ್ರಭುಜಿ, ಆಗೋದಿಲ್ಲ. ಯಾಕೆಂದ್ರೆ ಅವರು ಅವ್ರಿಗೆ ಪೂರ್ತಿಯಾಗಿ ಕಾರಣ ಏನೋ ಭ್ರಮೆಯಲ್ಲಿರ್ತಾರೆ. ಅಂದ್ರೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂದ್ರೆ ಪೂರ್ತಿಯಾಗಿ ಅಜ್ಞಾನ ಅನ್ನುವಂತಹದ್ದು ಕವಿದು ಬಿಡತ್ತೆ. ಅವರಿಗೆ ಆ ಒಂದು ಡಿಸಿಷನ್ ತಗೊಳ್ಳುವಂತಹ ಯಾವುದೇ ರೀತಿಯಾದಂತಹ ಒಂದು ಬುದ್ಧಿ ಅನ್ನುವಂತಹದ್ದು ಇರುವುದಿಲ್ಲ. ಅದು ಕವರ್ ಆಗಿರತ್ತೆ ಮಾಯೆಯಿಂದ. ಅದೇ ರೀತಿಯಾಗಿ ರಜೋಗುಣದಲ್ಲಿರುವವರು ಮಾಡ್ತಾರ ಕಾಮ್ಯಕರ್ಮಗಳನ್ನ ಬಿಟ್ಟು? ಯಾಕೆಂದ್ರೆ ಅವರು ರಜೋಗುಣದಲ್ಲಿರೋರು ಏನಾಗಿರ್ತಾರೆ? ಲೋಭಿಗಳ ಮಧ್ಯದಲ್ಲಿ ಹುಟ್ಟುವರು. ಅವರಿಗೂ ಸಹಿತ ಈ ನಿಗದಿತ ಕರ್ತವ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾರು ಸತ್ವಗುಣದಲ್ಲಿ ಇರ್ತಾರೆ, ಯಾರಿಗೆ ಜ್ಞಾನ ಮತ್ತೆ ಶಾಂತಿ ಬಂಧಿಸಿರತ್ತೆ, ಅಂತಹವರು ನಿಗದಿತ ಕರ್ತವ್ಯಗಳನ್ನ ಮಾಡಬಹುದು ಅನ್ನುವಂಥದ್ದು. ಸೊ ಆದ್ರಿಂದ ನಾವು ನಮ್ಮನ್ನ ಏನ್ ಮಾಡ್ಕೋಬೇಕು ಅಂದ್ರೆ, ತಮೋಗುಣ ರಜೋಗುಣಗಳಿಂದ ನಾವು ನಮ್ಮನ್ನ ಶುದ್ಧ ಸತ್ವಗುಣಕ್ಕೆ ನಾವು ಅಟ್ಲೀಸ್ಟ್ ನಮ್ಮನ್ನ ಏರಿಸಿಕೊಳ್ಬೇಕು. ಅಲ್ಲಿಂದ ನಾವು ಕಾಮ್ಯಕರ್ಮಗಳನ್ನ ತ್ಯಜಿಸಿ ನಿಷ್ಕಾಮ ಕರ್ಮಗಳನ್ನ ಮಾಡಿಕೊಂಡು ಭಗವತ್ ಪ್ರಾಪ್ತಿಯ ಕಡೆಗೆ ನಾವು ಹೋಗಬಹುದು ಅನ್ನುವಂತಹದ್ದು. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪ್ರತಿಘ್ವತಂ ವಿವಿಧಾಶ್ಚ ಪೃಥಕ್ವೇಷ್ಟ ದೈವಂ ಚೈವಾತ್ರ ಪಂಚಮಂ. ಏನ್ ಹೇಳ್ತಾನೆ ಭಗವಂತ ಅನ್ನುವಂಥದ್ದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ.
ಸೊ ಇಲ್ಲಿ ನೋಡ್ಬೋದು ನೀವು, ಅಂದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ, ಯಾವುದೇ ಒಂದು ಕ್ರಿಯೆ ಮತ್ತೆ ಇದು ಆಗ್ಬೇಕಂದ್ರೆ ಅಲ್ಲಿ ಯಾರೆಲ್ಲ ಇರ್ತಾರೆ, ಇದರ ಅರ್ಥವನ್ನ ಫಸ್ಟ್ ಓದ್ಕೊಳ್ಳೋಣ. ಹರೇ ಕೃಷ್ಣ. ಪವಿತ್ರ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ಏನಾದ್ರೂ ಒಂದು ಆಗ್ಬೇಕಂದ್ರೆ, ಉದಾಹರಣೆಗೆ ಇಲ್ಲಿ ನಾವು ನೋಡ್ಬೋದು, ಏನು ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೇಕು ಅಂದ್ರೆ ಅಲ್ಲಿ ಏನಿರುತ್ತೆ, ಒಂದು ಕರ್ತ ಇರ್ತಾನೆ, ಅಂದ್ರೆ ಕರ್ಮಸ್ಥಳ ಅನ್ನುವಂಥದ್ದು ಬೇಕು. ಅಂದ್ರೆ ದೇಹ, ಅಂದ್ರೆ ಈಗ ಆತ್ಮಕ್ಕೆ ಕೆಲಸ ಮಾಡ್ಲಿಕ್ಕೆ ಕರ್ಮಸ್ಥಳ ಯಾವುದು? ಬಾಡಿ, ಶರೀರ ಅನ್ನುವಂಥದ್ದು ದೇಹ ಅಲ್ವಾ. ಆದ್ರಿಂದ ಆ ಕರ್ತ ಅಂದ್ರೆ ಅದರಲ್ಲಿ ಇರುವಂತಹ ಆ ಜೀವಾತ್ಮ, ಆ ಶರೀರದಲ್ಲಿರುವಂತಹ ಜೀವಾತ್ಮ, ಅವನು ಕರ್ತ. ಮತ್ತೆ ಅದನ್ನ ಮಾಡ್ಲಿಕ್ಕೆ, ಏನಾದ್ರೂ ಮಾಡ್ಲಿಕ್ಕೆ ನಮಗೆ ಇಂದ್ರಿಯಗಳು ಬೇಕೇ ಬೇಕು. ಯಾಕೆಂದ್ರೆ ನಾವು ನೋಡ್ಬೇಕು, ಕೇಳಿಸ್ಕೊಳ್ಬೇಕು ಅಲ್ವಾ, ಅದನ್ನ ಮುಟ್ಟಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ. ಅದರಿಂದ ವಿವಿಧ ಇಂದ್ರಿಯಗಳು, ಅದರ ಜೊತೆಗೆ ನಮ್ಮ ಅಂತರೇಂದ್ರಿಯ ಮನಸ್ಸು ಸಹಿತ ಬೇಕಾಗತ್ತೆ. ಅದರಿಂದ ಅದಷ್ಟಾದ್ಮೇಲೆ ನಾವೇನ್ ಮಾಡ್ತೇವೆ, ವಿವಿಧ ಪ್ರಯತ್ನಗಳು ಅಲ್ವಾ. ಈಗೇನಾದ್ರೂ ಮಾಡ್ಬೇಕಂದ್ರೆ ನಾವು ಎಫರ್ಟ್ ಹಾಕ್ಬೇಕಾಗತ್ತೆ, ಪ್ರಯತ್ನ ಮಾಡ್ಲೇಬೇಕಾಗತ್ತೆ. ಅದರಿಂದ ಕ್ರಿಯೆ ಪ್ರತಿಕ್ರಿಯೆ ಅಂತ ನಾವು ಅದು ಹೇಳುವಂತಹದ್ದು. ಕಟ್ಟ ಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆ, 5 ಒಂದು ಕೆಲಸ, ಇದು ಒಂದು ಕ್ರಿಯೆ ಆಗ್ಬೇಕಂದ್ರೆ, ಒಂದು ಕರ್ಮ ಆಗ್ಬೇಕಂದ್ರೆ ಅಲ್ಲಿ ದೇಹ ಇರಬೇಕು, ಕರ್ಮಸ್ಥಳ ಬೇಕು, ಅದರಲ್ಲಿ ಇರುವಂತಹ ಕರ್ತೃ ಬೇಕು, ಕರ್ತೃ ಮಾಡುವವನು, ಇಂದ್ರಿಯಗಳು ಬೇಕು, ವಿವಿಧ ಪ್ರಯತ್ನಗಳು, ಅವನು ಎಫರ್ಟ್, ಕ್ರಿಯೆ ಪ್ರತಿಕ್ರಿಯೆಗಳು ಮತ್ತು ಪರಮಾತ್ಮ. ಇವಿಷ್ಟಿದ್ದಾಗ ಮಾತ್ರ ಅವನು ಹೇಳ್ತಾನೆ, ಭಗವಂತ ಏನ್ ಹೇಳ್ತಾನೆ, ಒಂದು ಕ್ರಿಯೆ ಅನ್ನುವಂಥದ್ದು ಏನಾದ್ರೂ ಒಂದು ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಉದಾಹರಣೆಗೆ ಇಲ್ಲಿ ನೋಡ್ಬೋದು. ಹೀಗೆ ಕೆಲವರು, ಆದ್ರೆ ನಾವೇನ್ ತಿಳ್ಕೊಳ್ತೇವೆ, ಈ ಪರಮಾತ್ಮನಂತ ಈ ಐಹಿಕ ಪ್ರಪಂಚದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆನ ಅವನೇ ಕಲ್ಪಿಸ್ಬೇಕಲ್ವಾ. ಈಗ ನಾವು ಇಷ್ಟನೇನೋ ಮಾಡ್ಬಿಟ್ವಿ, ಬುರ್ರಂತ ದೊಡ್ಡ ಗಾಳಿ ಬಂದು ಎಲ್ಲ ಹಾರಿಸ್ಕೊಂಡು ಹೋಗ್ಬಿಟ್ರೆ ಅದೇನು ಯೂಸ್ ಇದೆ? ಅವನು ನೋಡ್ಕೊಳ್ಬೇಕಲ್ಲ, ಅದು ಹಾಳಾಗದೆ ಇರೋ ತರ. ಅದರಿಂದ ಅವನ ಕೃಪೆ ಬೇಕೇ ಬೇಕು, ಭಗವಂತನೂ ಬೇಕೇ ಬೇಕು. ಆದ್ರೆ ನಾವು ಐಹಿಕ ಪ್ರಪಂಚದಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅದನ್ನ. ದೇವರು ಇಲ್ಲ ಅಥವಾ ಭಗವಂತನನ್ನ ಮರೆತು ಬಿಡುವಂಥದ್ದು, ನಾನೇ ಎಲ್ಲ ಮಾಡಿದ್ದೇನೆ ಅನ್ನುವಂಥದ್ದು ಅಂತ ಪದ್ಧತಿ. ಆದ್ರೆ ಖಂಡಿತವಾಗಿಯೂ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅದೆಲ್ಲ ಆಗ್ಬೇಕಂದ್ರೆ ಕೊನೆಯದಾಗಿ ಪರಮಾತ್ಮ ಇದ್ದೇ ಇರ್ತಾನೆ. ಪರಮಾತ್ಮ ಭಗವಂತನ ವಿಸ್ತರಣೆ. ಅವನು ಐಹಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಲೋಕದಲ್ಲಿಯೂ ಅವನಿದ್ದಾನೆ, ಮತ್ತೆ ಜಡ ವಸ್ತುವಿನಲ್ಲಿಯೂ ಸಹಿತ ಅವನು ಇರ್ತಾನೆ ಅನ್ನೋದನ್ನ ಹೇಳ್ತಾನೆ ಅವನು. ತತ್ರೈವಂಸತಿ ಕರ್ತಾರಂ ಆತ್ಮನಂ ಕೇವಲಂ ತುಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ ಸಪಶ್ಯತಿ ದುರ್ಮತಿ ನ ಸಪಶ್ಯತಿ ದುರ್ಮತಿ. ಹರೇ ಕೃಷ್ಣ. ಗಣೇಶ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹುಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಹರೇ ಕೃಷ್ಣ ಪ್ರಭುಜಿ. ಇದು ಬೇಸಿಕಲಿ ಹೇಳ್ತಾರಲ್ಲ ಕೆಲವರು, ತಾನೇ ಮಾಡಿದ್ದೇನೆ, ತಾನೇ ಬಾಸ್, ತಾನೇ ಎಲ್ಲದಕ್ಕೂ ಕಾರಣ ಅನ್ನುವಂಥದ್ದನ್ನು ಯಾರು ಈಗ ಪ್ರಪಂಚದಲ್ಲಿ ಆ ರೀತಿಯಾಗಿ ಯಾರು ಯೋಚಿಸ್ತಾನೋ ಅಂಥವನು ನಿಜವಾದ ಸರಿಯಾದ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾ ಇಲ್ಲ. ಅದರಿಂದ ಈ 5 ಕ್ರಿಯೆ ಅಂದ್ರೆ ಇದು ಬೇಕು, ಅಂಶಗಳನ್ನ ಪರಿಗಣಿಸಬೇಕು. ಕೊನೆಯಲ್ಲಿ ಭಗವಂತನೂ ಇರಬೇಕು. ಸೊ ಆದ್ರೆ ಆವಾಗ ಮಾತ್ರ ಅವನು ನಿಜವಾದ ಬುದ್ಧಿವಂತ. ಆಗ ಅವನು ವಸ್ತುಸ್ಥಿತಿಯನ್ನ ಕಾಣ್ತಾನೆ, ಇಲ್ಲ ಅಂದ್ರೆ ಅವನಿಗೆ ಸಾಧ್ಯ ಇಲ್ಲ ಅನ್ನೋದನ್ನ ಭಗವಂತ ಹೇಳ್ತಾನೆ. ಜ್ಞಾನಂ ಜ್ಞೇಯಂ ಸವಿಜ್ಞಾನಂ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ. ಯಾರು ಹ್ಯಾಂಡ್ ರೈಸ್ ಮಾಡದೇ ಇದ್ದವರು ಹ್ಯಾಂಡ್ ರೈಸ್ ಯಾರು ಓದಿಲ್ಲ, ನೀವು ಓದ್ಬೋದು.
ಹರೇ ಕೃಷ್ಣ. ಇಲ್ಲ ನಾನು ಮತ್ತೆ ವಾಪಸ್. ಓಕೆ ಪ್ರಕಾಶ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಜ್ಞಾನ, ಹೇಯ ಮತ್ತು ಜ್ಞಾನ ಇವು ಮೂರು ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕತ್ರ ಇವು ಕರ್ಮದ ಮೂರು ಘಟಕಗಳು ಪ್ರಭುಜಿ. ಹರೇ ಕೃಷ್ಣ. ಜ್ಞಾನ ಅಂದ್ರೆ ನಾವು ಒಂದ್ರ ಬಗ್ಗೆ ತಿಳ್ಕೊಳ್ಳುವಂತಹದ್ದಲ್ವಾ. ಸೊ ಇಲ್ಲಿ ಅವನು ಇದನ್ನ ವಾಲಿಬಾಲ್ ಹೊಡಿತಾ ಇದ್ದಾನೆ, ಅಥವಾ ಅವನಿಗೆ ಹೊಡೆಯೋ ಬದಲು ನಾನು ಎಲ್ಲಿ ಹೊಡಿಬೇಕು, ಹೇಗೆ ಆಡಬೇಕು ಅನ್ನುವಂತ ಒಂದು ಜ್ಞಾನ ಅವನಿಗೆ ಇರಬೇಕಾಗತ್ತೆ. ಆ ಜ್ಞಾನ ಇದ್ಮೇಲೆ ಅವನಿಗೇನಾಗತ್ತೆ, ಆ ಜ್ಞಾನವನ್ನ ಯಾರು ಹೊಂದಿರ್ತಾನೋ ಅವನು ಜ್ಞಾನಿ. ಇಲ್ಲಿ ಈ ಆಟಗಾರ, ಈ ಪ್ಲೇಯರ್ ಏನಿದ್ದಾನೆ ಅವನು ಜ್ಞಾನಿ. ಯಾಕೆಂದ್ರೆ ಅವನು ಆ ಆಟದ ಬಗ್ಗೆ ತಿಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಜ್ಞೇಯ, ಅವನಿಗೆ ಗುರಿ ಗೊತ್ತಿದೆ, ಜ್ಞಾನದ ಗುರಿ. ಆ ಜ್ಞಾನವನ್ನ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದ್ದೇನೆ, ಆ ಜ್ಞಾನದ ಗುರಿ ಅವನಿಗೆ ಗೊತ್ತಿರಬೇಕು. ಅದು ಇಷ್ಟು ಏನಾಗತ್ತೆ ಅಂದ್ರೆ ಈ ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಈ ಮೂರು ಕರ್ಮವನ್ನ ಪ್ರೇರಿಸುವ ಅಂಶಗಳು. ಇದರಿಂದ ಒಂದು ಕರ್ಮ ಆಗತ್ತೆ, ಒಂದು ಅದರ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ಅದನ್ನ ತಿಳ್ಕೊಂಡಿರುವಂತಹವನು ಯಾರಿದ್ದಾನೋ ಅವನು, ಮತ್ತೆ ಅದರ ಗುರಿ, ಯಾಕೆ ನಾನು ಅದನ್ನ ತಿಳ್ಕೊಂಡಿದ್ದೇನೆ ಅನ್ನುವಂಥದ್ದು. ಸೊ ಅಷ್ಟಿದ್ರೆ ಮಾತ್ರ ಅದು ಕರ್ಮವನ್ನ ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ ಮೂರು ಘಟಕಗಳು. ಇಂದ್ರಿಯ ಇರಬಹುದು, ನಾವು ಮಾಡುವಂತ ಕರ್ಮ ಅಂದ್ರೆ ಅದೊಂದು ಕ್ರಿಯೆ, ಅದು ಮತ್ತೆ ಅದನ್ನ ಮಾಡುವವನು, ಇದು ಸೇರಿ ಕರ್ಮ, ಇವೆಲ್ಲ ಸೇರಿ ಒಂದು ಕರ್ಮ ಆಗತ್ತೆ. ಅಂದ್ರೆ ಇದು ಕರ್ಮದ ಮೂರು ಘಟಕಗಳು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಓಕೆ, ಈಗ ನಮ್ದು ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತ ನಾವು ಕರೆಯೋದು. ಓಕೆ, ಮೌಲ್ಯಮಾಪನ ಅಂತ. ಈಗ ಏನಾಗತ್ತೆ ಅಂದ್ರೆ ಭಗವಂತ ಹೇಳ್ತಾ ಹೋಗ್ತಾನೆ, ಅದನ್ನು ನಾವು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡು ನಾವು ಅದಕ್ಕೆ ಅಂಕಗಳನ್ನ ಕೊಟ್ಕೊಳ್ಬೇಕು, ಮಾರ್ಕ್ಸ್ ಅನ್ನ ಕೊಡಬೇಕು. ಕೆಳಗಡೆ ಬರುತ್ತೆ 1, 2, 3 ಅಂತ. 3 ಅಂದ್ರೆ ಅದು ಅತಿ ಕಡಿಮೆ, 1 ಅಂದ್ರೆ ಅತಿ ಹೆಚ್ಚು ಅನ್ನುವಂಥದ್ದು. ಓಕೆನಾ? ಸೊ ನಾವಿಲ್ಲಿ ಮಾಡ್ತಾ ಹೋಗೋಣ. ಎಲ್ಲರೂ ರೆಡಿ ಇದ್ದೀರಾ? ಹೌದು ಪ್ರಭುಜಿ. ಹರೇ ಕೃಷ್ಣ. ಈ ತರ ಬರುತ್ತೆ ಕೆಳಗಡೆ. ಪ್ರಭುಜಿ, ಹಾ 3 ಅತಿ ಹೆಚ್ಚು ತಾನೆ ಪ್ರಭುಜಿ? ಹಾ 3, 1 ಅಂದ್ರೆ ಅತಿ ಅತ್ಯಂತ ಹೆಚ್ಚು. ಕಡಿಮೆ, 3 ಅಂದ್ರೆ ಅತಿ ಹೆಚ್ಚು. ಸಾರಿ. ಓಕೆ, 3, 2, 1 ಈ ತರ ಬರುತ್ತೆ. ಹೀಗೆ ಬರುತ್ತೆ, ಪ್ರತಿಯೊಂದು ಶ್ಲೋಕಗಳು ಬರುತ್ತೆ, ಅದರ ಅರ್ಥ ಬರುತ್ತೆ. ಅದಕ್ಕೆ ನಾವು ಮಾರ್ಕ್ಸ್ ಕೊಟ್ಕೊಳ್ತಾ ಹೋಗುವಂಥದ್ದು, ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳುವಂಥದ್ದು. ಓಕೆ, ಈ ಭಗವದ್ಗೀತೆಯ ಜ್ಞಾನ ಎಷ್ಟರ ಮಟ್ಟಿಗೆ ನಾವು ಅಪ್ಲೈ ಮಾಡ್ಕೊಳ್ಬಹುದು ಇನ್ನು ಮುಂದೆ. ಇಲ್ಲಿ ತನಕ ಮಾಡ್ಲಿಲ್ಲ, ತೊಂದರೆ ಇಲ್ಲ, ಅದನ್ನ ನೋಡೋಣ. ಜ್ಞಾನಂ, ಈಗ ಅವನು ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ. 3 ಗುಣಗಳಲ್ಲಿ ಜ್ಞಾನ ಹೇಗಿರುತ್ತೆ ಅನ್ನುವಂಥದ್ದು. ಈಗ ನಮ್ಮ ಜ್ಞಾನವನ್ನು ನಾವು ಸಹಿತ ಮಾರ್ಕ್ಸ್ ಕೊಟ್ಕೊಳ್ಳೋಣ. ಏನ್ ಹೇಳ್ತಾನ ಅವನು? ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ರೋಚತೆ ಗುಣ ಸಂಖ್ಯಾನೆ ಯಥಾವತ್ ಶೃಣುಧ್ಯಾನ್ಯಪಿ ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅಥತ್ವಾರ್ಥ ವದಲ್ಪಂಚ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ. ಸೊ ಓಕೆ, ಪ್ರವೀಣ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. 3 ಓದ್ಬಿಡಿ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೀಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಸೊ ಇಲ್ಲಿ ನೋಡ್ಬೋದು ಜ್ಞಾನ ಯಾವ ರೀತಿಯಾದ ಜ್ಞಾನ ಅಂತ, ಎಲ್ಲಾ ಜೀವಿಗಳನ್ನು ಒಂದೇ ರೀತಿಯಾಗಿ ನೋಡುವಂತಹದ್ದು ಸಾತ್ವಿಕ ಜ್ಞಾನ ಅಂತ ಹೇಳ್ತಾನೆ. ಹಾಗೆ ಅಲ್ಲ ಆದ್ರೆ ಈಗ ಅಂದ್ರೆ ಎಲ್ಲಾ ಜೀವಿಗಳು ಒಂದೇ ರೀತಿ ಅಂದ್ರೆ ಹೀಗೆ ನಾಯಿ, ಆನೆ, ಹಸು, ಮನುಷ್ಯ, ಹೀಗೆ ಎಲ್ಲದರಲ್ಲಿಯೂ ಅವನು ಪರಮಾತ್ಮನಿದ್ದಾನೆ ಮತ್ತು ಜೀವಾತ್ಮ ಇದೆ ಅನ್ನೋದನ್ನ ಅವನು ಅರ್ಥ ಮಾಡಿಕೊಳ್ತಾನೆ. ಆದ್ರಿಂದ ಅದು ಸಾತ್ವಿಕವಾದಂತಹ ಜ್ಞಾನ, ಆ ರೀತಿಯಾದಂತಹ ಜ್ಞಾನ. ಆದ್ರೆ ಕೆಲವರು ಬೇರೆ ಬೇರೆ ರೀತಿಯಾಗಿ ಬಹಳ ಹೀನವಾಗಿ ಕಾಣುವಂತಹದ್ದು. ಅಂತಹ ಆ ರೀತಿಯಾಗಿ ಯಾರು ಕಾಣ್ತಾರೋ ಅವನ ಜ್ಞಾನ ಅನ್ನುವಂತಹದ್ದು ರಾಜಸ ಗುಣದಲ್ಲಿ ಇರುವಂತಹ ಜ್ಞಾನ ಅನ್ನೋದನ್ನ ಭಗವಂತ ಹೇಳ್ತಾನೆ. ಸೊ ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲ, ಜ್ಞಾನವೇ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕವಿದಿರತ್ತೆ ಸರ್ವಸ್ವ ಅಂದ್ರೆ ಒಂದು ಬಗೆಯ ಕರ್ಮವೇ, ಅಂದ್ರೆ ನಾನು ಹೇಗಿದ್ದೇನೋ ಅದೇ ಸರಿ ಅನ್ನುವಂತಹ ಒಂದು ಭಾವನೆ ಏನಿದೆಯಲ್ಲ, ಅದು ತಾಮಸಿಕ ಜ್ಞಾನ ಅನ್ನುವಂತಹದ್ದು. ಸೊ ನಾವಿಲ್ಲಿ ಈ ಜ್ಞಾನ ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಮಾಸ್ ಹೊಟ್ಕೊಳ್ಳುವಂತಹದ್ದು. 3 ಅತ್ಯಂತ ಹೆಚ್ಚು, 2 1 ಈ ರೀತಿಯಾಗಿ ನಾವು ಹೇಗೆ ನಮ್ಮ ಜ್ಞಾನ ಇದೆ, ಯಾವ ರೀತಿಯಾಗಿ ಜ್ಞಾನ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಮುಂದೆ ನೋಡೋಣ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸು ನ ಕರ್ಮ ಯತ್ತತ್ ಸಾತ್ವಿಕಮಚ್ಯುತೆ ಯತ್ತು ಕಾಮೇಪ್ಸ ನ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹಲಾಯಾಸಂ ತದ್ರಾಜ ಸಮುದಾಹೃತಂ ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ ತಾಮಸ ಉಚ್ಯತೆ. ಇದು ನಾವು ಮಾಡುವಂತಹ ಕರ್ಮಗಳು ಯಾವ ರೀತಿಯಾಗಿವೆ ಅನ್ನುವಂಥದ್ದನ್ನ ನೋಡೋಣ. ಸಂಗೀತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಇದ್ದೀರಾ? ಹಾ, ಓದಿ ಮಾತಾಜಿ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ನಿಮ್ಮ ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ ಮಾತಾಜಿ, ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ಇದೆ. ಆನಂದ್ ಪ್ರಭುಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ನಿಯತವಾಗಿ ಯಾವ ಮೋಹವಿಲ್ಲದೆ, ದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಆದರೆ ತನ್ನ ಕಾಮನೆಗಳು ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಮಾಯಾವಾಸನಾಗಿ ಆ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಈಗ ಈ ರೀತಿಯಾಗಿ ತಾಮಸ ಕರ್ಮ, ಸಾತ್ವಿಕ ಕರ್ಮ, ರಾಜಸ ಕರ್ಮ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ರಾಗ ದ್ವೇಷ ಅಂದ್ರೆ ಯಾವುದೇ ಒಂದು ಇದಕ್ಕೆ ನಾವು ಅಂಟುಕೊಳ್ಳದೇನೆ, ಅದನ್ನ ದ್ವೇಷಿಸದೇನೆ ಕರ್ತವ್ಯ ಅಂತ ಮಾಡುವಂತ ಕರ್ಮ ಇದೆಯಲ್ಲ, ಅದು ಸಾತ್ವಿಕ ಕರ್ಮ. ಅದನ್ನೇ ಭಗವಂತ ಹಿಂದೆನೂ ಹೇಳಿದ. ಆ ರೀತಿಯಾದ ಕರ್ಮವನ್ನ ಮಾಡಿದರೆ ನಾವು ಅದನ್ನೇ ಸನ್ಯಾಸ ಅಂತ ಕರೆಯುವಂತಹದ್ದು. ಆದ್ರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯ, ಅಂದ್ರೆ ನನಗೆ ಒಳ್ಳೇದಾಗಬೇಕು ಅಥವಾ ನನಗೆ ಅದಿಷ್ಟ, ನನಗೆ ಇದಿಷ್ಟ ಅಂತ ಯಾರು ಆ ರೀತಿಯಾಗಿ ಅವನ ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮ ಅವನು ಆ ರೀತಿಯಾಗಿ ಮಾಡ್ತಾನೆ, ಅದು ರಾಜಸ ಕರ್ಮ, ರಾಜಸಿಕವಾದದ್ದು ಅನ್ನುವಂಥದ್ದು. ಈ ರಾಜಸ ಅಂದ್ರೆ ಏನು ಅನ್ನುವಂಥದ್ದು ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಮಾಯಾವಶನಾಗಿ ಅಂತ ಇಲ್ಲಿ ಪೂರ್ತಿಯಾಗಿ ಮಾಯೆಯ ಪ್ರಭಾವದಲ್ಲಿದ್ದು ಅಂದ್ರೆ ತಾಮಸಿಕವಾದಂತಹ ಕರ್ಮ. ಅವನು ಬೇರೆಯವರಿಗೆ ತೊಂದರೆ ಕೊಡೋದೇ ಅವನ ಉದ್ದೇಶ. ಅಂದ್ರೆ ಅವನು ಆ ರೀತಿಯಾಗಿ ಮಾಡ್ತಾನೆ ಅಂತಲ್ಲ, ಅವನಿಗೆ ಗೊತ್ತಿಲ್ಲ, ಅವನ ಗುಣವೇ ಆಗಿರತ್ತೆ. ತಾಮಸ ಗುಣದಲ್ಲಿ ಅವನೇನ್ ಮಾಡ್ತಾನೆ, ಅಂತಹ ಕೆಲಸಗಳನ್ನ ಮಾಡ್ತಾನೆ, ಬೇರೆಯವರಿಗೆ ತೊಂದರೆ ಕೊಡಬೇಕು. ಆ ರೀತಿಯಾಗಿ ಅವನು ಏನ್ ಮಾಡ್ತಾನೆ, ಬೇರೆಯವರಿಗೆ ಅದರಿಂದ ಯಾತನೆ ಆಗತ್ತೆ ಅಂತ ಅದನ್ನು ಲಕ್ಷಿಸದೆ ಅವನು ಆ ರೀತಿಯಾಗಿ ಕರ್ಮ ಮಾಡಿದರೆ ಅದು ತಾಮಸಿಕ ಕರ್ಮ. ನಾವು ಮಾಡೋ ಕರ್ಮದ ಮೇಲೆ ನಾವು ಮಾರ್ಕ್ಸ್ ಕೊಟ್ಕೊಳ್ಳೋಣ. ಹರೇ ಕೃಷ್ಣ.
ಮುಕ್ತ ಸಂಗೋ ನಹಂವಾದಿ ಪ್ರತ್ಯುತ್ಸಾಹಸ ಸಮನ್ವಿತಃ ಸಿದ್ಧ್ಯೆ ಸಿದ್ಧ್ಯ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ ರಾಗಿ ಕರ್ಮಫಲ ಪ್ರೇಪ್ಸೋರ್ಲಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಟೋ ನೈಷ್ಕೃತಿಕೋಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಇದರ ಅರ್ಥ ನಾವು ನೋಡೋಣ. ಶಿವಕುಮಾರ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಐಹಿಕ ಪ್ರಕೃತಿಯ ಗುಣಗಳು ಸಂಘವಿಲ್ಲದೆ ದುರಹಂಕಾರವಿಲ್ಲದೆ ಜಯ ಅಪಜಯಗಳಲ್ಲಿ ವಿಚಲಿತರಾಗದೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬೇಯಿಸುವವನು ಲೋಭಿ. ಸದಾ ಅಸೂಯೆ ಅಪರ ಕೊಳಕ ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ಯಾವಾಗಲೂ ಕೆಲಸ ಮಾಡುವವನು ಪ್ರಾಪಂಚಿಕ ಮನೋಧರ್ಮದವನು. ಹಠಮಾರಿಯು ಮೋಸ ಮಾಡುವವನು. ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು. ಸೋಮಾರಿಯು ಸದಾ ವಿಷಾದದಲ್ಲಿರುವವನು. ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು. ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಸೊ ಗೊತ್ತಾಯ್ತಲ್ಲ, ಯಾರು ತಾಮಸ ಗುಣದಲ್ಲಿ ಇರ್ತಾರೆ ಅವನು ಮಾಡುವಂತಹ ಕ್ರಿಯೆಗಳು ಯಾವ ರೀತಿ ಇರುತ್ತೋ ಅದರ ಮೇಲೆ ಅವನು ತಾಮಸ ಗುಣದವನೋ ರಜೋಗುಣದವನು ತಮೋಗುಣದವನು ಅನ್ನುವಂತಹದ್ದು. ಅಂದ್ರೆ ಜಯಾಪಜಯಗಳಲ್ಲಿ ವಿಚಲ ಇದೆ ಅಲ್ವಾ, ಇದು ಬಹಳ ಮುಖ್ಯ. ಸತ್ವಗುಣದಲ್ಲಿ ಯಾರು ಯಾವುದಕ್ಕೂ ಧೃತಿಗೆಡುವುದಿಲ್ಲ, ಬಹಳ ಉತ್ಸಾಹ ಇರತ್ತೆ ಯಾವಾಗಲೂ ಕೆಲಸ ಕರ್ತವ್ಯವನ್ನ ಮಾಡ್ಲಿಕ್ಕೆ. ಯಾಕೆಂದ್ರೆ ಆ ಕರ್ತವ್ಯ ಮಾಡ್ಲಿಕ್ಕೆ ಅದು ಯಾಕೆ ತಾನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಗೊತ್ತಿರುತ್ತೆ ಅವನಿಗೆ. ಅದು ಭಗವಂತನಿಗಾಗಿ ಮಾಡುವಂತಹದ್ದು, ಯಾವಾಗಲೂ ಉತ್ಸಾಹದಿಂದ ಮಾಡುವಂತಹದ್ದು. ಅದು ಸಾತ್ವಿಕ ಕೆಲಸ, ಸಾತ್ವಿಕ ಕರ್ಮ. ಆದರೆ ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಆಗಲ್ಲ. ಏನಂದ್ರೆ ಅವನು ರಾಜ ಸ್ವಭಾವದವನಾಗಿರೋದ್ರಿಂದ ತನ್ನ ಸ್ವಂತ ಸುಖ ನೋಡ್ತಾನೆ ಅಥವಾ ಇದು ನೋಡ್ತಾನೆ. ಆದ್ರೆ ಅದರಿಂದ ಅವನು ರಾಜಸ ಗುಣದಲ್ಲಿ ಇದ್ ಮಾಡ್ತಾನೆ, ಅಲ್ಲಿಯೇ ಲೋಭಿಯಾಗಿರ್ತಾನೆ, ಲೋಭಿಗಳ ಮಧ್ಯದಲ್ಲಿ ಮತ್ತೆ ಹುಟ್ಟುತ್ತಾನೆ. ಆದ್ರೆ ತಮೋ ಗುಣದಲ್ಲಿ ಇರುವಂತವ್ರು ಅವ್ರು ಹೇಳಿದಂಗೆ ಬಹಳ ಹಠಮಾರಿ ಮೋಸ ಮಾಡುವಂತಹ ಪ್ರಕ್ರಿಯೆ, ಇತರರಿಗೆ ಅಪಮಾನ ಮಾಡುವಂತಹದ್ದು, ಈ ರೀತಿ ಮಾಡೋದ್ರಲ್ಲಿ ಅವರು ಬಹಳ ನಿಪುಣರು. ಬಟ್ ಸೋಮಾರಿಗಳು, ಕೆಲಸ ಮಾಡುವುದಿಲ್ಲ, ಅತ್ಯಂತ ಲೇಜಿ. ಸದಾ ವಿಷಾದದಲ್ಲಿರುವವನು, ಯಾವಾಗಲೂ ಒಂದು ರೀತಿಯಾದಂತಹ ದುಃಖ ವಿಷಾದ ಅವರಲ್ಲಿ ಇರತ್ತೆ. ಅದರಿಂದ ಅಂದ್ರೆ ಯಾರು ಜನರ ಜೊತೆ ಸಂಪರ್ಕ ಬೇಕಾಗಿರುವುದಿಲ್ಲ. ಆ ರೀತಿಯಾಗಿರುವಂತವರು ತಾಮಸ ಗುಣದ ಕರ್ತೃ ಅಥವಾ ಕರ್ತ ಅನ್ನ ಇಲ್ಲಿ ನಾವು ತಿಳ್ಕೊಳ್ಳುವಂತಹದ್ದು. ಆಸ್ ಯೂಶುವಲ್ ನಮ್ಮ ಮಾರ್ಕ್ಸ್ ಅನ್ನು ನಾವು ಕೊಟ್ಕೊಳ್ಳೋಣ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥತಾಮಸಿ. ಸೊ ನಮ್ಮ ಬುದ್ಧಿ ಅನ್ನುವಂಥದ್ದು ಹೇಗೆ ಮೂರು ಗುಣಗಳಿಂದ ಅನ್ನುವಂಥದ್ದನ್ನು ನೋಡೋಣ. ಹರೇ ಕೃಷ್ಣ. ಶ್ರೀ ಓದಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ.
ಭೌತಿಕ ಪ್ರಕೃತಿಗಳ ಗುಣಗಳ ಆಧಾರದ ಮೇಲೆ 3 ರೀತಿಯ ಬುದ್ಧಿವಂತಿಕೆ. ಪ್ರಾರ್ಥನೆ ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಪ್ರಾರ್ಥನೆ ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳು ಎಲ್ಲೋಯ್ತು ಪ್ರಭುಜಿ? ಬುದ್ಧಿಯು ಪ್ರಾರ್ಥನೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಬುದ್ಧಿ ಅನ್ನುವಂತಹದ್ದು ಗೊತ್ತಿರುತ್ತೆ, ಸಾತ್ವಿಕ ಗುಣದಲ್ಲಿರೋ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು. ಅದರಿಂದ ಅವನು ಯಾವುದೇ ರೀತಿಯಾಗಿ ಭಯ, ಯಾವುದಕ್ಕೆ ನಾನು ಹೆದರ್ಕೋಬೇಕು, ನಾನು ಯಾವುದಕ್ಕೆ ಹೆದರಬಾರದು, ಭಯ ಪಡಬಾರದು ಅನ್ನುವಂಥದ್ದನ್ನು ಅವನು ತಿಳ್ಕೊಂಡಿರುವಂತರಿಂದ ಅವನು ಸಾತ್ವಿಕ ಜ್ಞಾನದಲ್ಲಿದ್ದಾನೆ, ಅಥವಾ ಅವನ ಬುದ್ಧಿ ಸಾತ್ವಿಕವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅದೇ ಧರ್ಮಾಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನ ಗ್ರಹಿಸದ ಬುದ್ಧಿ ಇದೆಯಲ್ಲ, ಅವನು ರಾಜಸಿಕನಾಗಿರ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಬಹುದು. ಅದೇ ರೀತಿಯಾಗಿ ತಾಮಸಿಕರು ಹೇಗಿರ್ತಾರೆ ಅನ್ನುವಂಥದ್ದು, ಕತ್ತಲು, ಅಧರ್ಮ, ಮತ್ತೆ ಧರ್ಮವನ್ನೇ ಅಧರ್ಮ ಎಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಕೆಲವರು ಆತರ ಅರ್ಥ ಮಾಡ್ಕೊಳ್ತಾರೆ, ಸುಮ್ಮನೆ ಇದೆಲ್ಲ ಏನಿದೆ ಇದನ್ನೆಲ್ಲ ನಾವು ಆಚರಿಸಬಾರದು ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಆ ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಕೆಲವರು ತಾಮಸ ಗುಣದಲ್ಲಿರೋ ರೀತಿಯಾಗಿ ಆಲೋಚನೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಅದರಿಂದ ಅದು ತಾಮಸ ಗುಣದಲ್ಲಿರೋ ಬುದ್ಧಿ. ಧೃತ್ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನಾವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ ಯಯಾ ತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ಸಾರಸಿ ಜಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚಂತಿ ಧರ್ಮೇಧ ಧೃತಿ ಸಾ ಪಾರ್ಥ ತಾಮಸಿ. ಅವನು ಡಿಸಿಷನ್ ಅಲ್ವಾ, ಇವೆಲ್ಲ ಅರ್ಜುನ ಹೇಳಿರುವ ಕಾರಣಗಳು, ತಾನು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದಕ್ಕೆ. ಈ ನಿರ್ಣಯದ ಬಗ್ಗೆ ನಾವು ನೋಡ್ಕೊಳ್ಳೋಣ. ಏನ್ ಹೇಳ್ತಾನೆ, ಯಾರು ಓದ್ತೀರಾ? ಗಣೇಶ್ ಪ್ರಭುಜಿ ಆಗಿದಲ್ಲ, ಚಿತ್ಕಲಾ ಮಾತಾಜಿ. ಚಿತ್ಕಲಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಾರ್ಥನೆ ಮುಗಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ. ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ಧರ್ಮ ಸಂಕಲ್ಪವು ರಾಜಸವಾದದ್ದು. ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಹರೇ ಕೃಷ್ಣ. ಸಂಕಲ್ಪ ಅಂದ್ರೆ ನಾವು ಮಾಡುವಂತಹ ನಿರ್ಣಯ, ಸಂಕಲ್ಪ. ಅದಕ್ಕೆ ನಾವು ಸಂಕಲ್ಪ ಅನ್ನುವಂತ, ನಾವೊಂದು ನಿರ್ಣಯ ತಗೊಂಡ್ಮೇಲೆ ಆ ನಿರ್ಣಯವನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ, ಆದ್ರಿಂದ ಅದು ಸಂಕಲ್ಪ. ಫಸ್ಟ್ ನಾವು ಮನಸ್ಸಲ್ಲಿ ಅದ್ರ ಬಗ್ಗೆ ಹೇಳುವಂಥದ್ದು, ನಾ ಇದನ್ನ ಮಾಡ್ತಾ ಇದ್ದೇನೆ, ಆಮೇಲೆ ಅದನ್ನ ದೃಢ ನಿಶ್ಚಯದಿಂದ ಮಾಡುವಂತಹದ್ದು. ಆದ್ರೆ ಭಕ್ತಿಯಲ್ಲಿ ಯಾರು ಇರ್ತಾರೋ, ಭಕ್ತಿ ಮಾರ್ಗದಲ್ಲಿ ಇರ್ತಾರೋ, ಯಾರು ಭಗವಂತನಿಗೆ ಶರಣಾಗತರಾಗಿರ್ತಾರೋ ಅವರು ಆ ಒಂದು ಅಂದ್ರೆ ನಿರ್ಣಯ ಅನ್ನುವಂಥದ್ದು ಏನಿದೆಯಲ್ಲ, ಅದು ಯಾವುದೇ ರೀತಿಯಾದಂತಹ ದ್ವಂದ್ವತೆ ಏನಾದ್ರು ತರೋದಿಲ್ಲ. ಅವನು ಖಂಡಿತವಾಗಿ ನಿರ್ಣಯನ ತೆಗೆದುಕೊಂಡು ಮುಂದೆ ಹೋಗ್ತಾನೆ. ಮತ್ತೆ ಭಕ್ತಿಯಲ್ಲಿ ಅವನು ಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯ ಅಂತ ಅದನ್ನ ಮಾಡ್ತಾನೆ ಅನ್ನುವಂಥದ್ದು. ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕಾಗಿ ಬಲವಾಗಿ ಅಂಟಿಕೊಂಡು ಅದು ದೃಢ ಸಂಕಲ್ಪ, ಅದು ರಾಜಸಿಕವಾಗಿರುತ್ತೆ. ಮಾಡ್ತಾರೆ ಎಲ್ಲೂನು ಆತರ. ಆ ಸಂಕಲ್ಪ ಅನ್ನುವಂಥದ್ದು ರಾಜಸಿಕವಾದಂತಹ ಸಂಕಲ್ಪ. ಹಾಗೆ ಕನಸು ಕಾಣುವುದು, ಭಯ, ಶೋಕ ಇವರೇನು ಮಾಡೋದೇ ಇಲ್ಲ ಕೆಲಸ, ಬರೀ ಡೇ ಡ್ರೀಮಿಂಗ್ ಮಾಡುವಂತಹದ್ದು. ಆ ರೀತಿಯಾಗಿ ಮಾಡ್ತಾರೆ. ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಅವರ ನಿರ್ಣಯ ಅಲ್ಲ. ಅದೇ ತರ ಅವರು ಅಲ್ಲೇ ಇರ್ಲಿಕ್ಕೆ ಬಯಸ್ತಾರೆ. ಅದೇ ರೀತಿಯಾಗಿ ಅವರು ಸಂಕಲ್ಪವನ್ನ ಮಾಡ್ಕೊಳ್ತಾರೆ ಅಂತ. ಸೊ ಈ ರೀತಿಯಾಗಿ ನಾವು ನಮ್ಮ ನಿರ್ಣಯ ಅಥವಾ ಸಂಕಲ್ಪದ ಬಗ್ಗೆ, ನಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬಗ್ಗೆ
ನಾವು ಯಾವ ರೀತಿಯಾಗಿ ಡಿಸಿಷನ್ ಅನ್ನು ತಗೊಳ್ತೇವೆ ಅನ್ನೋದನ್ನ ಇದ್ರ ಮೇಲೆ ನಾವು ಮಾರ್ಕ್ಸ್ ಕೊಟ್ಕೊಳ್ಳೋಣ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ವಿಷಯೇಂದ್ರಿಯ ಸಂಯೋಗಾದ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮ ಸಮುದಾಹೃತಂ. ಹರೇ ಕೃಷ್ಣ. ಯಾರು ಓದ್ದೇ ಇರೋರು? ಮಂಜುಳಾ ಮಾತಾಜಿ, ನೀವು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೀವು ಆವಾಗ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ? ಹಾ ಪ್ರಭುಜಿ, ಓದ್ತೇನೆ ಪ್ರಭುಜಿ. ಹಾ, ಓದಿ. ಯಾವುದು ಪ್ರಾರಂಭದಲ್ಲಿ ವಿಷಯದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದು, ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೂ ಭ್ರಾಂತಿಯ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಸಂತೋಷ ಅಥವಾ ಸುಖದ ಬಗ್ಗೆ ನಾವು ನೋಡ್ಲಿಕ್ಕೆ ಹೋದ್ರೆ, ಈಗೆಲ್ಲ ನಿಮ್ಗೆ ಗೊತ್ತು, ಮೊದಲು ನಮ್ಗೆ ಯಾವುದು ಕಹಿ ಅನ್ಸತ್ತು. ಈಗ ನಮ್ಗೆ ನಾಲಿಗೆ ಕಹಿ ಆದ್ರೆ ಹೊಟ್ಟೆಗೆ ತುಂಬಾ ಒಳ್ಳೇದು ಅಲ್ವಾ? ಅದರಿಂದ ಕೆಲವೊಂದು ಅಭ್ಯಾಸಗಳು, ಈಗ ಉದಾಹರಣೆಗೆ ನಾವು ಬೆಳಗ್ಗೆ ಬೇಗ ಏಳಬೇಕು, ಆ ರೀತಿಯಾದಂಥ ಅಭ್ಯಾಸ ಇಟ್ಕೊಳ್ಬೇಕು. ಮತ್ತು ಪ್ರತಿನಿತ್ಯ ತಪ್ಪದೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು. ಅದು ಸಂಕಲ್ಪವಾಗಿ ಒಳ್ಳೆಯದು. ಆದರೆ ಅದನ್ನು ನಾವು ಮಾಡಲಿಕ್ಕೆ ಮೊದಲು ಕಷ್ಟ ಆಗತ್ತೆ. ಆದರೆ ಅದು ನಮಗೆ ಬಹಳ ಯಾಕಪ್ಪ ಇದನ್ನು ಮಾಡಬೇಕು ಅಂತ ಅನ್ಸುತ್ತೆ. ಅಂದ್ರೆ ಮೊದಲು ವಿಷದಂತಿದ್ದು ಆಮೇಲೆ ಅಮೃತವಾಗುವಂಥದ್ದು. ಆದರೆ ನಾವು ಒಂದ್ಸಲ ಅದರ ಹ್ಯಾಬಿಟಿಗೆ ಬಂದ್ಬಿಟ್ರೆ, ಮಾಡ್ತಾ ಹೋದಾಗ ನಮ್ಗೆ ಅರ್ಥ ಆಗತ್ತೆ, ನಾನು ಅದನ್ನ ಮಾಡೋದ್ರಿಂದ ನನಗೆ ಯಾವ ಬೆನಿಫಿಟ್ ಇದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗತ್ತದು. ನಾವು ಪ್ರಾಕ್ಟಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಆದ್ರೆ ಇಲ್ಲಿ ಇದು ಉಲ್ಟಾ. ಏನೋ ಮೊದಲು ಸುಖ ಅನ್ಸತ್ತೆ, ಆದ್ರೆ ಆಮೇಲೆ ದುಃಖ ಉಂಟಾಗತ್ತೆ. ಅದು ಸಾತ್ವಿಕ ಅಲ್ಲ, ಇದು ರಾಜಸ ಗುಣದ್ದು. ಆದ್ರೆ ಇಲ್ಲಿ ತಾಮಸ ಗುಣದಲ್ಲಿ ಆ ರೀತಿಯಾದಂತ ಆಲೋಚನೆಯೂ ಸಹಿತ ಇರುವುದಿಲ್ಲ. ಅದು ಕುರುಡು, ಅಂದ್ರೆ ಮೊದಲಿನಿಂದ ಕಡೆಯವರೆಗೆ ಅವರಿಗೆ ಒಂಥರ ಭ್ರಾಂತಿ, ಆತಂಕ ಅನ್ನುವಂಥದ್ದು. ಅದರಿಂದ ಅವ್ರು ಬಹಳ ಲೇಜಿ, ಸೋಮಾರಿತನ ಅನ್ನುವಂಥದ್ದು. ಸೊ ಇದಕ್ಕೆ ನಾವು ಮಾರ್ಕ್ಸ್ ಕೊಟ್ಕೊಳ್ಳೋಣ. ಐ ಥಿಂಕ್ ಈಗ ನಿರ್ಣಯದ ಸಮಯ. ಏನ್ ಬಂದಿದೆ ನಿರ್ಣಯ ಅಂತ ನಾವು ನೋಡಿದ್ರೆ, ನಾವು ಕೊಟ್ಟಿರುವಂತಹ ಮಾರ್ಕ್ಸ್ಗಳಲ್ಲಿ ನೋಡಿದ್ರೆ ಯಾರಿಗೆ 18 ಬಂದಿದೆ ಅಥವಾ 18ರ ಹತ್ತತ್ರ ಬಂದಿದೆ, ಗುಡ್. ಯಾರಿಗೆ 6 ಅಥವಾ ಅದಕ್ಕೆ ಕೆಳಗಡೆ ಇದೆ, ಅದು ಅವರು ತುಂಬಾ ವರ್ಕ್ ಮಾಡಬೇಕಾಗತ್ತೆ. ಆದ್ರೆ ಯಾರಿಗೆ 12 ಎವರೇಜ್ ಇದೆ, ಅವರಿಗೂ ಕೆಲಸ ಮಾಡಬೇಕು. ಅವರು ನ್ಯೂಟ್ರಲ್ ತರ ಅವರು, ಅದರಿಂದ ಅವರು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದರೆ ಖಂಡಿತವಾಗಿ ಅವರು ಸತ್ವಗುಣಕ್ಕೆ ಹೋಗಬಹುದು ಅನ್ನುವಂಥದ್ದು. ಈ ರೀತಿಯಾಗಿ ಮಾಡಿಕೊಂಡು ನಾವು ನಮ್ಮನ್ನ ಸತ್ವಗುಣಕ್ಕೆ ಏರಿಸಿಕೊಳ್ಳುವಂತಹದ್ದು. ಸರ್ವಭೂತೇಷು ಏನೈಕಂ ಭಾವಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ. ಓದಿ ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭುಜಿ. ಹಾ ಓದಿ, ಮಾತಾಡಿ. ಹಾ ಓದಿ ಪ್ರಭುಜಿ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ವಿಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ ಪ್ರಭುಜಿ. ಅದೇ ಅವನು ಹೇಳ್ತಾನೆ, ಎಲ್ಲಾ ಅಸಂಖ್ಯಾತ ರೂಪಗಳಿದಾವೆ, ಆದ್ರೂ ಅವೆಲ್ಲವೂ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು, ಅಂದ್ರೆ ಆ ರೀತಿಯಾಗಿ ಯಾರು ನೋಡ್ತಾನೋ ಅವನು ಖಂಡಿತವಾಗಿ ಅವನ ಜ್ಞಾನ ಸಾತ್ವಿಕವಾದದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಧೃತ್ಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ
ಯೋಗೇ ನಾವ್ಯ ವಿಚಾರಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಹರೇ ಕೃಷ್ಣ. ಯೋಗಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮಾನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಡಿಸಿಷನ್ ಮೇಕಿಂಗ್ ಅಲ್ವಾ? ಅಂದ್ರೆ ಈಗ ನಾವು ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಅದಕ್ಕಾಗಿ ಹೇಳ್ತದೆ ಮುರಿಯಲಾಗದಂಗೆ. ಇಲ್ಲಿ ಒಂದ್ಸಲ ನಾವು ಡಿಸಿಷನ್ ತಗೊಂಡ್ಮೇಲೆ ಮುಗೀತು. ಯಾಕೆಂದ್ರೆ ಅದು ಒಂದು ನಾವು ನಮಗೋಸ್ಕರ ಮಾಡುವಂಥದ್ದಲ್ಲ, ಭಗವಂತನ ಸುಪ್ರೀತಿಗಾಗಿ ಮಾಡುವಂಥದ್ದು. ಅದನ್ನ ಅವನೇ ನೋಡ್ಕೊಳ್ತಾನೆ. ಆ ಕೆಲಸ ಆಗ್ಬೇಕಾ ಬೇಡವಾ ಅನ್ನುವಂಥದ್ದು ಅವನ ಸಂಕಲ್ಪ, ಅದು ನಮ್ಮ ಸಂಕಲ್ಪ ಅಲ್ಲ. ಅದು ನಮ್ಮ ಸಂಕಲ್ಪ ಜಸ್ಟ್ ಮಾಡೋದಷ್ಟೇ ಅಲ್ವಾ? ಅದರ ರಿಸಲ್ಟ್ ನಮ್ಗೆ ಸಿಗ್ಬೇಕೋ ಬೇಡ ಅನ್ನುವಂಥದ್ದು ಭಗವಂತನ ನಿರ್ಣಯ. ಆದ್ರಿಂದ ಆ ರೀತಿಯಾಗಿ ನಾವು ಭಕ್ತಿಯಲ್ಲಿ ಇದ್ದಾಗ ನಮ್ಗೆ ಅಂದ್ರೆ ಆ ರೀತಿಯಾಗಿ ಅವರು ಮಾಡ್ತಾ ಹೋಗುವಂತಹದ್ದು. ಅದ್ರದ್ದು ನಾನು ಮಾಡಿದ್ರೆ ಹೀಗಾಗತ್ತಾ ಹಾಗಾಗತ್ತಾ, ಅಥವಾ ನಾನು ಮಾಡಿದ್ಮೇಲೆ ಅದೇನಾದ್ರೂ ನಂಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಏನಾಗ್ಬೇಕು ಅಂತ ಆಲೋಚನೆ ಮಾಡುವಂತಹದ್ದು ಇರುವುದಿಲ್ಲ. ಅದು ಸಾತ್ವಿಕ ಜ್ಞಾನದಲ್ಲಿ ಅಥವಾ ಸಂಕಲ್ಪದಲ್ಲಿ. ಸರಿ, ಶ್ರೀಧರ ಪ್ರಭುಪಾದರ ಒಂದು ದಿನಚರಿಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಅದೇ ಬೆಳಿಗ್ಗೆ ಎದ್ದು ಬೇಗ ಎದ್ದು ಜಪ ಮಾಡಿ ಮತ್ತೆ ಪೂಜೆ ಅಂದ್ರೆ ಅವರ ಇದನ್ನ ಬೆಳಗಿನ ಕರ್ಮಾಂಗಗಳನ್ನ ಮುಗಿಸಿ 6 ಗಂಟೆಗೆ ಅವರು ಹೀಗೆ ವಾಕಿಂಗ್ ಹೋದಾಗ ಅಲ್ಲಿ ಕೆಲವರನ್ನ ಸಿಗ್ತಾ ಇದ್ರು. ಅಲ್ಲಿ ಭಗವಂತನ ಜ್ಞಾನವನ್ನ ಹೇಳ್ತಾ ಇದ್ರು ಅವರಿಗೆ. ಮತ್ತೆ 8 ಗಂಟೆಗೆ ಪ್ರವಚನ ಮಾಡುವಂತಹದ್ದು. ಆಮೇಲೆ ಭಗವಂತನ ಪ್ರಸಾದ, ಮತ್ತೆ ಅವರ ನಿಜವಾದ ಕೆಲಸ ಇದೆ, ಕೆಲಸ ಅವ್ರು ಏನಂದ್ರೆ ಅಷ್ಟು ವಯಸ್ಸಿನಲ್ಲಿಯೂ ಅವರಿಗೆ 70+ ಅಲ್ಲಿ ಕೂತ್ಕೊಂಡು ಬಹಳ ಇದನ್ನ ಗ್ರಂಥಗಳನ್ನ ಸಂಸ್ಕೃತದಿಂದ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಅವರು. ಅದರಿಂದ ಅಂದ್ರೆ 5 ಗಂಟೆಗೆ ಯಾರಾದರೂ ಗಣ್ಯ ವ್ಯಕ್ತಿಗಳು ಅಥವಾ ಯಾರಾದರೂ ವಿಸಿಟರ್ಸ್ ಇದ್ರೆ ಅವರನ್ನ ಸಿಗುವಂತಹದ್ದು. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ, ಮತ್ತೆ ವಾಪಸ್ 1 ಗಂಟೆಗೆ ರಾತ್ರಿ ಎದ್ಬಿಟ್ಟು ಮತ್ತೆ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು. ಅದರಿಂದ ಇದು ಈ ರೀತಿ ಎಲ್ಲ ಮಾಡ್ಬೇಕನ್ನೋದು ಅವ್ರಿಗೇನಿತ್ತು ಅಲ್ವಾ? ಆದ್ರೆ ಅದು ಅವರ ಸಂಕಲ್ಪ, ಮುರಿಯಲಾಗದ ಸಂಕಲ್ಪ. ಯಾಕಂದ್ರೆ ನಾನು ಭಗವತ್ ಸೇವೆಯನ್ನ ಮಾಡಬೇಕು. ವೃಂದಾವನದಲ್ಲಿ ಇದ್ರು, ಯಾಕೆ ಅವರು ಆ 69 ವಯಸ್ಸಿನಲ್ಲಿ ಯಾಕೆ ಅವರು ಇದಕ್ಕೆ ಹೋಗ್ಬೇಕು, ಅಮೆರಿಕಕ್ಕೆ ಹೋಗ್ಬೇಕು, ಯಾಕೆ ಈ ಕೃಷ್ಣ ಪ್ರಜ್ಞೆಯನ್ನ ಮಾಡಬೇಕು ಅನ್ನುವಂಥದ್ದು ಅಲ್ವಾ? ಸೊ ಅದರಿಂದ ಅದು ಆ ಒಂದು ನಿರ್ಣಯ ಏನಿದೆ ಅವರು ತಗೊಂಡಿರುವಂತಹದ್ದು ಅವರಿಗೋಸ್ಕರ ಅಲ್ಲ. ಅದು ಅವರ ಗುರುಗಳು ಹೇಳಿರ್ತಾರೆ, ಭಗವಂತನ ಈ ಜ್ಞಾನವನ್ನ ನೀನು ಇಂಗ್ಲಿಷ್ನಲ್ಲಿ ಬೋಧಿಸು, ಇಂಗ್ಲಿಷ್ನಲ್ಲಿ ಹೇಳು ಅನ್ನುವಂಥದ್ದು. ಅದಕ್ಕೆ ಅವರು ಅಮೆರಿಕಾನೇ ಅತ್ಯಂತ ಪ್ರಾಶಸ್ತ್ಯ ಜಾಗ ಅಂತ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗತ್ತೆ, ಏನ್ ಮಾಡತ್ತೆ ಅನ್ನುವಂಥದ್ದೆಲ್ಲ ಇತ್ತು. ಆದ್ರೆ ಆ ಆತಂಕಗಳನ್ನೆಲ್ಲ ಅವರು ಬಿಟ್ಟಿದ್ರು, ಅದೆಲ್ಲ ಭಗವಂತನಿಗೆ ಅರ್ಪಿಸಿದ್ರು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ ಶಮೋದಮಸ್ತಪಃಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಲಪಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಶ್ವೇತಾ ಮಾತಾಜಿ ಓದ್ತೀರಾ? ಇಲ್ಲ ಅಂದ್ರೆ 18:42 ಉಂಟಲ್ಲ, ಅದು ಓದುದಾ? ಹಾ ಹೌದು. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ.
ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದವು. ಸೊ ಈಗ ಈ ಒಂದು ವರ್ಣಾಶ್ರಮ ವ್ಯವಸ್ಥೆ ಭಗವಂತ ಹೇಳ್ತಾನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹದ್ದು ಅವನಿಂದನೇ ಬಂದಿರುವಂತಹದ್ದು, ಅವನದೇ ಸೃಷ್ಟಿ. ಇದೊಂದು ವ್ಯವಸ್ಥೆ ಇದೆ, ಈಗಲೂ ಇದೆ. ಎಲ್ಲಾ ಸಮಾಜದಲ್ಲಿ ನೋಡಬಹುದು, ಪ್ರತಿಯೊಂದು ಕಂಟ್ರಿನಲ್ಲಿಯೂ ನೋಡಬಹುದು. ಒಂದು ಯಾರು ಇಂಟೆಲೆಕ್ಚುಯಲ್ ಕಮ್ಯುನಿಟಿ ಇರ್ತಾರೆ, ಯಾರು IAS IPS ಅಂತವ್ರನ್ನ ನಾವು ಬ್ರಾಹ್ಮಣರಿಗೆ ಹೋಲಿಸಿದ್ರೆ ಅಂದ್ರೆ ಸ್ವಲ್ಪ ಮಾರ್ಪಾಡಾಗಿದೆ, ಮೊದಲಿನ ಹಾಗೆ ಇಲ್ಲ ಅದು ಈಗ. ಅದರಿಂದ ಆ ರೀತಿಯಾಗಿ ಅವರು, ಆದರೆ ಈ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಇತರೆ ಮಿಲಿಟರಿ ಎಲ್ಲ, ಅದನ್ನು ನಾವು ಕ್ಷತ್ರಿಯರಿಗೆ ಹೋಲಿಸಿದ್ರೆ ಅವ್ರಿಗೆ ಹೇಗಿರಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ವೈಶ್ಯರು ಹೇಗೆ ಬಿಸ್ನೆಸ್ ಕಮ್ಯುನಿಟಿ ಏನು ಬಿಸ್ನೆಸ್ ಮಾಡ್ತಾರೆ ಅವರನ್ನ ವೈಶ್ಯರು ಅಂತ ಹೇಳಿದ್ರೆ, ಉಳಿದವರೆಲ್ಲ ಲೇಬರ್ ಕ್ಯಾಟಗರಿ ಏನಿದೆ ಇವಾಗ ಅದನ್ನ ನಾವು ಶೂದ್ರರು ಅಂತ ಕರೆಯುವಂಥದ್ದು. ಅಂದ್ರೆ ಅವರು ಶ್ರಮ ಜೀವಿಗಳು, ಶ್ರಮ ಹಾಕ್ಬೇಕು ಅವರು ಅನ್ನುವಂಥದ್ದು. ಸೊ ಆದ್ರಿಂದ ಇದು ಸಾತ್ವಿಕ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು. ಈ ರೀತಿಯಾಗಿ ಅವರದೇ ಆದ ಕರ್ತವ್ಯ ಇದೆ. ಈ ಬ್ರಾಹ್ಮಣರಿಗೆ ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ ಅದನ್ನ ಅವರು ಎಕ್ಸಿಬಿಟ್ ಮಾಡ್ಬೇಕು, ಅದನ್ನ ತೋರಿಸ್ಬೇಕು ಅವರು. ಆಗ ಅವರು ಬ್ರಾಹ್ಮಣರಾಗ್ತಾರೆ, ಇಲ್ಲಾಂದ್ರೆ ಅವರು ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಕ್ಷತ್ರಿಯನಾದವನು ಅಂದ್ರೆ ದೃಢ ಸಂಕಲ್ಪ, ತೇಜಸ್ಸು, ದಕ್ಷತೆ, ಯುದ್ಧದಲ್ಲಿ ಧೈರ್ಯ. ಅವನು ಯುದ್ಧ ಮಾಡ್ಲೇಬೇಕು, ಇಲ್ಲ ಅದರಿಂದ ಅವನು ಯುದ್ಧ ಮಾಡದೆ ಹೋಗ್ಲಿಕ್ಕಿಲ್ಲ. ಅವನು ಕ್ಷತ್ರಿಯನಾದವನು, ಅವನದ ಕರ್ತವ್ಯ. ಅದೇ ವಾಣಿಜ್ಯ, ವ್ಯಾಪಾರ ಮಾಡುವಂಥವ್ರು ಯಾರು ಇರ್ತಾರೆ, ಎಲ್ಲಾ ವ್ಯಾಪಾರಸ್ಥರು ವಾಣಿಜ್ಯ. ಆಮೇಲೆ ವೈಶ್ಯರಾಗ್ತಾರೆ ಅವರು, ವೈಶ್ಯರು. ಆಮೇಲೆ ಶೂದ್ರರಾದಂಥ ಲೇಬರ್ ಕ್ಯಾಟಗರಿ, ಯಾರು ಲೇಬರ್ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲ ಶೂದ್ರರು ಅನ್ನುವಂಥದ್ದು. ಯತಃ ಪ್ರವೃತ್ತಿರ್ಭೂತಾನ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಹರೇ ಕೃಷ್ಣ. ಹರೇ ಕೃಷ್ಣ. ಗಣೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ ಪ್ರಭುಜಿ. ಸೊ ಅದರಿಂದ ಏನ್ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ ಅಂದ್ರೆ, ಅವನು ಭಗವಂತ ಸರ್ವವ್ಯಾಪಿ, ಸರ್ವ ಜೀವಿಗಳ ಮೂಲ. ಅವನು ಎಲ್ಲ ಕಡೆ ಇದ್ದಾನೆ. ವ್ಯಾಪಿ ಅಂದ್ರೆ ಸರ್ವವ್ಯಾಪಿ ಅಂದ್ರೆ ಎಲ್ಲ ಕಡೆ ಇದ್ದಾನೆ ಅವನು. ಮತ್ತೆ ಪ್ರತಿಯೊಂದು ಜೀವಿಯ ಮೂಲ ಅವನು ಆಗಿರೋದ್ರಿಂದ ಅವನನ್ನು ನಾವು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನ ಪಡೆಯಬಹುದು. ಈಗ ನಾವು ಭಗವತ್ ಯಾರು ಯಾವುದೇ ರೀತಿಯಲ್ಲಿ, ಬ್ರಾಹ್ಮಣನೇ ಇರಲಿ, ವೈಶ್ಯನೇ ಇರಲಿ, ಕ್ಷತ್ರಿಯನೇ ಇರಲಿ, ಶೂದ್ರನೇ ಇರಲಿ, ಅವನಿಗೆ ಏನು ಕರ್ತವ್ಯಗಳಿದಾವೆ ಆ ಕರ್ತವ್ಯಗಳನ್ನ ಮಾಡಿಕೊಂಡು ಅವನನ್ನ ಪೂಜಿಸಿಕೊಂಡು ಅವನು ಅಂದ್ರೆ ಆ ರೀತಿಯಾಗಿ ಕರ್ಮವನ್ನ ಮಾಡಿಕೊಂಡು ಅವನು ಸಿದ್ಧಿಯನ್ನ ಪಡೆಯಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಆದ್ರೆ ಅವರು ಬೇರೆಯವ್ರು ಮಾಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಶ್ರೇಯಾನ್ ಸಧರ್ಮೋ ವಿಗುಣ ಪರಧರ್ಮ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕರ್ಮನ್ನಾಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ. ಪ್ರಕಾಶ್ ಪ್ರಭುಜಿ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಷ್ಠಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯವನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಪ್ರಭುಜಿ. ಸೊ ಇಲ್ಲಿ ಅವನು ಬ್ರಾಹ್ಮಣ ಅವನ ಕರ್ತವ್ಯವನ್ನು ಮಾಡ್ಬೇಕು. ಅವನು ಹೋಗಿ ತಾನು ಕ್ಷತ್ರಿಯ ಅಂತ ಮಾಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ಉದಾಹರಣೆಗೆ ಇಲ್ಲಿ ಏನು ನಾವು ನೋಡ್ತೇವೆ, ಯಾವುದು ಈ ಮರವನ್ನ ಬೇಗ ಹತ್ತತ್ತೆ, ಅಲ್ಲಿ ಮಂಗ.
ಕೋತಿ. ಕೋತಿ ಬೇಗ ಮರವನ್ನ ಹತ್ತತ್ತೆ, ಆದ್ರೆ ಉಳಿದವರಿಗೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ಅವರು ಮರ ಹತ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆನೆ ಹೋಗಿ ತಾನು ಮರ ಹತ್ತೇನೆ ಅಂತ ಹೇಳಿದ್ರೆ ಏನಾಗತ್ತೆ? ಹತ್ತಕ್ಕಾಗತ್ತ ಅವಳ ಹತ್ರ? ಆನೆ ಹತ್ರ ಆಗತ್ತಾ? ಆಗೋದಿಲ್ಲ ಅಲ್ವಾ. ಆನೆ ಮರ ಹತ್ಲಿಕ್ಕೆ ಆಗತ್ತಾ? ಇಲ್ಲ ಪ್ರಭುಜಿ. ಅದೇ ಏನು ಅಂದ್ರೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಭಗವಂತ, ಯಾರು ಯಾವ ಧರ್ಮವನ್ನ ಅಂದ್ರೆ ಧರ್ಮಕ್ಕೆ ಅನುಗುಣವಾಗಿ ಯಾವ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇರ್ತಾರೋ ಅವರು ಅದನ್ನ ಮಾಡಬೇಕು. ಅದು ಅರ್ಧ ಮಾಡಿದ್ರೂ ತೊಂದರೆ ಇಲ್ಲ, ಅಪರಿಪೂರ್ಣವಾಗಿ ಮಾಡುವುದೇ ಅಂದ್ರೆ ಅದನ್ನ ಅರ್ಧ ಮಾಡಿದ್ರೂ ತೊಂದರೆ. ಅದನ್ನ ಬೇರೆ ಧರ್ಮಕ್ಕೆ ಅಂದ್ರೆ ಹೋಗಿ, ಈಗ ಬ್ರಾಹ್ಮಣನಾದವನು ಕ್ಷತ್ರಿಯನಾಗ್ತೇನೆ ಅಂತ ಅಲ್ಲ ಹೋಗಿ ಅದನ್ನ ಅವನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಅಪರಿಪೂರ್ಣವಾಗಿ ಅವನು ಬ್ರಾಹ್ಮಣನಾಗಿಯೇ ಇದ್ದು ಅವನ ಕರ್ತವ್ಯಗಳನ್ನ ಮಾಡುವುದು ಅತ್ಯಂತ ಶ್ರೇಯಸ್ಕರ ಅನ್ನುವಂಥದ್ದನ್ನು ಭಗವಂತ ಇಲ್ಲಿ ಹೇಳ್ತಾನೆ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಆ ರೀತಿಯಾಗಿ ಅವನು ಕರ್ತವ್ಯವನ್ನು ಮಾಡೋದರಿಂದ ಅವನಿಗೆ ಯಾವುದೇ ಪಾಪಕರ್ಮಗಳು ಅಂಟಿಕೊಳ್ಳುವುದಿಲ್ಲ, ಅದರ ಪ್ರತಿಕ್ರಿಯೆ ಆಗುವುದಿಲ್ಲ ಅಂತ ಹೇಳ್ತಾನೆ ಭಗವಂತ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ. ಯೋಗಿತಾ ಮಾತಾಜಿ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಅವನು ಸ್ವಧರ್ಮದಿಂದ ಬಂದಿರುವಂತಹ ಕರ್ಮವನ್ನ, ಅದು ತಪ್ಪೇ ಇದ್ರೂ ಸಹಿತ ಅದನ್ನ ಅವನು ಬಿಡಬಾರದು, ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ ಭಗವಂತ. ಯಾಕೆಂದ್ರೆ ಅಗ್ನಿಯಿಂದ ಹೊಗೆ ಆವೃತವಾದಂತೆ ಅಂದ್ರೆ ಅಲ್ಲಿ ಇದೆ, ಅಗ್ನಿ ಇದೆ, ಬೆಂಕಿ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ, ಹೊಗೆ ಇರೋದ್ರಿಂದ ಆವೃತವಾಗಿರುತ್ತೆ. ಆದ್ರಿಂದ ಅಂದ್ರೆ ಅವನು ಆ ರೀತಿಯಾಗಿ ಯಾವುದೇ ಒಂದು ಪ್ರಯತ್ನ ಅವನು ಮಾಡಿರೋದು ದೋಷ ಇದ್ರೂ ಸಹಿತ ಅವನೇನ್ ಮಾಡ್ಬೇಕು? ಆ ಪ್ರಯತ್ನವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಅದರಿಂದ ಅವನು ಸ್ವಧರ್ಮವನ್ನ, ಅದು ದೋಷಯುಕ್ತವಾಗಿದ್ದರೂ ಸಹಿತ ಅದನ್ನ ಅವನು ಬಿಡಬಾರದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋ ಜತಿನ ಕಾಂಕ್ಷತೆ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಮ. ಹರೇ ಕೃಷ್ಣ. ಪ್ರಕಾಶ್ ಪ್ರಭುಜಿ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮಾನವಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಪ್ರಭುಜಿ. ಸೊ ಇಲ್ಲಿ ಸತ್ವಗುಣ ಅಲ್ವಾ, ತಮೋಗುಣ, ರಜೋಗುಣ ಮತ್ತೆ ಸತ್ವಗುಣ. ಸತ್ವಗುಣದ ನಂತರ ಬರುವಂತಹದ್ದೇ ಶುದ್ಧ ಸತ್ವಗುಣ. ಅದು ನಮ್ಮನ್ನ ಪೂರ್ತಿಯಾಗಿ ಭಗವಂತನಲ್ಲಿ ಅಂದ್ರೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಆ ಶುದ್ಧ ಸತ್ವಗುಣ ಅನ್ನುವಂಥದ್ದು. ಅದು ಹೇಗೆ ಅಂದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿರುವನು ಕೂಡಲೇ ಪರಮ ಬ್ರಹ್ಮನ್ನ ಸಾಕ್ಷಾತ್ಕಾರವನ್ನ ಪಡಿತಾನೆ. ಪರಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಏನಿದೆ? ಪರಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಏನು? ಮನುಷ್ಯನೇ ಬ್ರಹ್ಮ ಆಗೋದು. ಪರಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ನಿರಾಕಾರ ರೂಪ. ಆದ್ರಿಂದ ಹೀಗೆ ನೀವ್ ಹೇಳಿದ್ ಒಂದ್ ಲೆಕ್ಕದಲ್ಲಿ ನೀವ್ ಹೇಳಿದ್ದು ಕರೆಕ್ಟು. ಅಂದ್ರೆ ಅವನು ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ್ನ ಸಾಕ್ಷಾತ್ಕಾರವನ್ನ ಪಡೆಯುತ್ತಾನೆ. ಅಂದ್ರೆ ಭಗವಂತನ ನಿರಾಕಾರ ರೂಪದ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಮತ್ತೆ ಅವನು ಯಾವುದೇ ರೀತಿಯಾಗಿ ಶೋಕ ಅನ್ನುವಂತಹದ್ದು ಇಲ್ಲ. ಅವನು ಎಲ್ಲಾ ಜೀವಿಗಳಲ್ಲಿ ಒಂದೇ ಸಮನಾಗಿ ಅವನು ನೋಡ್ತಾನೆ ಅನ್ನುವಂತಹದ್ದು. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ, ಅಲ್ಲಿಂದ ಆ ರೀತಿಯಾಗಿ ಅವನು ಪರಬ್ರಹ್ಮನ್ನ ಹೋಗಿ ಅಲ್ಲಿ ಭಗವಂತನನ್ನ ಅವನು ಕಾಣ್ತಾನೆ ಅನ್ನುವಂಥದ್ದು, ಪರಮ ಬ್ರಹ್ಮನ್. ಆಮೇಲೆ ಅದು ಅವನು ಭಗವಂತನನ್ನ ಕಾಣ್ತಾನೆ, ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತಾನೆ ಅಲ್ಲಿ ಅಂತ ಹೇಳ್ತಾನೆ. ಭಕ್ತ್ಯಾ ಮಾಮ ಅಭಿಜಾನಾತಿ ಯಾವಾನ್
ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನನ್ನು ನನ್ನನ್ನು ನಾನಿರುವಂತೆ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಧಾಮವನ್ನು ಧಾಮ ಆಗ್ಬೇಕು. ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಹರೇ ಕೃಷ್ಣ ಗುರುಜಿ. ಫೈನಲ್ ಒಂದೊಂದೇ ವರ್ಡಿಕ್ಟ್ ಬರುತ್ತೆ ಭಗವಂತಂದು. ಈಗ ಇಡೀ ಭಗವದ್ಗೀತೆಯಿಂದ ಏನು ಸಾರಾಂಶ ಇದೆ ಅದ್ರ ಮೇಲೆ ಫೈನಲ್ ಆಗಿ ಅವನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಭಗವಂತನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದೇ ದಾರಿ ನಮಗೆ, ಅದು ಅವನ ಭಕ್ತಿಯನ್ನ ಮಾಡುವಂತಹದ್ದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತಹ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಇಂತಹ ಭಕ್ತಿಯಿಂದ ಮನುಷ್ಯನ ತನ್ನ ಪೂರ್ಣ ಪ್ರಜ್ಞೆಯನ್ನ ಪಡೆದಾಗ ಅವನು ಭಗವದ್ಧಾಮವನ್ನ ಪ್ರವೇಶಿಸ್ತಾನೆ. ಭಕ್ತಿಯನ್ನ ಮಾಡ್ತಾ 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 ಒಂದಿನ ನಮಗೆ ಪೂರ್ಣ ಪ್ರಜ್ಞೆ ಕೊಡ್ತಾನೆ ಅವನು. ಆ ಪೂರ್ಣ ಪ್ರಜ್ಞೆಯನ್ನು ನಾವು ತಗೊಂಡ್ಮೇಲೆ ಖಂಡಿತವಾಗಿ ನಾವು ಭಗವದ್ಧಾಮವನ್ನ ಪ್ರವೇಶಿಸ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಅವನು ಹೇಳ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮಧ್ವಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ದಿವ್ಯಾ ಜೋಶಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಸೊ ಭಗವಂತ ಹೇಳ್ತಾನೆ, ಅವನ ಪರಿಶುದ್ಧ ಭಕ್ತರು ಎಲ್ಲಾ ಬಗೆಯ ವ್ಯಾಪಾರಗಳ ನಿರತರಾಗಿದ್ದರೂ ನನ್ನ ರಕ್ಷಣೆಯಲ್ಲಿ, ಅಂದ್ರೆ ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ ಅವನ ಭಕ್ತರಾದವರು ಅನ್ನುವಂತಹದ್ದು. ಸೊ ಒಂದ್ಸಲ ಒಂದು ಚಿಕ್ಕ ಸ್ಟೋರಿ ಹೇಳ್ತಾನೆ ಬೇಗ. ನಾರದರು ಭೂಮಿಯಲ್ಲಿ ಹೋಗ್ತಾ ಇದ್ರಂತೆ. ಹೋಗ್ತಾ ಇರೋ ಒಂದು ಬ್ರಾಹ್ಮಣ ಸಿಗ್ತಾನೆ. ಆಮೇಲೆ ಬ್ರಾಹ್ಮಣ ಕೇಳ್ತಾನಂತೆ, ನಾರದ್ರೆ ನೀವು ಭಗವಂತನ ಹತ್ರ ಹೋಗಿದ್ದೀರಲ್ಲ, ಅಲ್ಲಿ ಭಗವಂತನ ಹತ್ರ ಸ್ವಲ್ಪ ಮತ್ತೆ ಹೋಗ್ತೀರಾ ಅಂದ್ರೆ ಅವ್ರ ಹತ್ರ ಕೇಳಿ ನನ್ಗೆ ಹೇಳ್ತೀರಾ ನನಗೆ ಯಾವಾಗ ಮೋಕ್ಷ ಸಿಗತ್ತೆ ಅಂತ. ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಚಮ್ಮಾರ ಸಿಗ್ತಾನೆ. ಚಮ್ಮಾರನು ಅದನ್ನೇ ಕೇಳ್ತಾನೆ, ನಾರದ್ರೆ ನೀವು ಭಗವಂತನ ಹತ್ರ ಹೋದ್ರೆ ನನಗೆ ಸಾಕಾಗಿದೆ ಇಲ್ಲಿ, ನನಗೆ ಯಾವಾಗ ಭಗವಂತ ಕರೆಸ್ಕೊಳ್ತಾನೆ ಸ್ವಲ್ಪ ಕೇಳಿ ಹೇಳ್ತೀರಾ. ನಾರದ್ರು ಹೋಗ್ತಾರೆ, ಭಗವಂತನ ಹತ್ರ ಕೇಳ್ತಾರೆ. ಭಗವಂತ ಹೇಳ್ತಾನೆ, ಹೇಳಿದ್ದೆ ನಾನು ನಿಮ್ಗಿದು. ಭಗವಂತ ಹೇಳ್ತಾನೆ, ನೀನು ಹೋಗಿ ಹೇಳಿದ್ದೀರಾ ಪ್ರಭುಜಿ? ಹೇಳಿದ್ದೇನಲ್ಲ, ಓಕೆ. ಅದೇ ಸೂಜಿಯ ಕಣ್ಣಿನಲ್ಲಿ ನಾನು ಆನೆಯನ್ನ ಪೋಣಿಸ್ತಾ ಇದ್ದೀನಿ ಅಂತ ಹೇಳುವಂತ ಅಲ್ವಾ. ಯಾಕೆಂದ್ರೆ ಇಲ್ಲಿ ನಾವ್ ಏನಂದ್ರೆ ಭಗವಂತನ ರಕ್ಷಣೆಯಲ್ಲಿ ಅವರು ಇರ್ತಾರೆ, ಯಾರೇ ಇರ್ಲಿ ಅವರು, ಅವರವರ ವ್ಯಾಪಾರ ಅವರವರ ಕರ್ತವ್ಯಗಳನ್ನು ಅವರು ಮಾಡಿಕೊಂಡು ಖಂಡಿತವಾಗಿಯೂ ಯಾರು ಶುದ್ಧ ಭಕ್ತಿಯನ್ನ ಮಾಡ್ತಾರೋ ಅವರು ಭಗವದ್ಧಾಮವನ್ನ ಸೇರ್ತಾರೆ. ಶಾಶ್ವತವೂ ಅವ್ಯವವಾದ ನನ್ನ ನಿವಾಸವನ್ನ ಅವರು ಸೇರ್ತಾರೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮಚ್ಚಿತ್ತಃ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ಪರಿಷ್ಯಸಿ ಅಥ ಚೇತ್ವಮಹಂಕಾರಂ ಅಹಂಕಾರಂ ನ ಶ್ರೋಷ್ಯಸಿ ವಿನಂಕ್ಷಸಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಹರೇ ಕೃಷ್ಣ. ಸೊ ಇಷ್ಟೇ ಭಗವಂತ ಇನ್ನೂ ಹೇಳ್ತಾ ಇದ್ದಾನೆ. ಈಗ ಆಯ್ಕೆ ನಮ್ಮದು. ಅವನು ಹೇಳ್ತಾ ಇರುವಂತದ್ದೇನು, ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ಅಂದ್ರೆ ಅವನ ಕೃಪೆಯಿಂದ ಅವನ ಗ್ಯಾರಂಟಿ ನಾವು ನಿವಾರಿಸಿಕೊಳ್ಳುತ್ತೇವೆ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನ. ಈ ಐಹಿಕ ಪ್ರಪಂಚದಲ್ಲಿ ನಾವು ಬದ್ಧ ಜೀವನದಲ್ಲಿ ಇರುವುದರಿಂದ ಅದನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ. ಕೃಷ್ಣ ಪ್ರಜ್ಞೆಯನ್ನು ನಾವು ಯಾವಾಗ ಹೊಂದ್ತೇವೋ ಆಗ ಅದು ಸಾಧ್ಯ, ಇಲ್ಲ ಅಂದ್ರೆ ಅದು ಸಾಧ್ಯವಿಲ್ಲ. ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು
ಅಂದ್ರೆ ಕೇಳದೆ ಹೋದ್ರೆ ಈ ನಾನ್ ಏನ್ ಹೇಳ್ತೆ ಅದನ್ನ ನೀನ್ ಕೇಳಿಲ್ಲ ಅಂದ್ರೆ ಮುಳುಗಿ ಹೋಗ್ತೀಯ, ಅಂದ್ರೆ ಬಹಳ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಇಲ್ಲಿಯೇ ನಾವು ಹೇಳ್ತೀವಲ್ಲ, ಏನೋ ಸೀವೇಜ್ ವಾಟರ್ ಅಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಇರ್ಬೇಕಾಗತ್ತೆ. ನಾವು ಅರ್ಥ ಮಾಡ್ಕೋಬೇಕು, ನಮಗೆ ಈ ಸೀವೇಜ್ ವಾಟರ್ ಬೇಕಾ ಅಥವಾ ಇಲ್ಲಿಂದ ನಾವು ಹೊರಗಡೆ ಹೋಗ್ಬೇಕಾ ಅನ್ನುವಂಥದ್ದು. ಸೊ ಅದರಿಂದ ನಾವು ಅಹಂಕಾರ ಅಂದ್ರೆ ಈ ಮಿಥ್ಯಾ ಅಹಂಕಾರದಿಂದ ನಾವು ಕೆಲಸ ಮಾಡಿದರೆ, ಭಗವಂತನ ಮಾತನ್ನ ನಾವು ಕೇಳಲಿಲ್ಲ ಅಂದ್ರೆ ಮುಳುಗಿ ಹೋಗ್ತೇವೆ ಅನ್ನೋದನ್ನ ಅವನು ಡೈರೆಕ್ಟ್ ಆಗಿ ನಮ್ಗೆ ವಾರ್ನಿಂಗ್ ಅಥವಾ ಇದನ್ನ ಥ್ರೆಟನಿಂಗ್ ಅಂತಾನು ಹೇಳಬಹುದು. ಈಶ್ವರ ಸರ್ವಭೂತಾನಾಂ ಹೃದ್ದೇ ಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಹರೇ ಕೃಷ್ಣ. ಯಾರು ಓದ್ತೀರಾ? ಶಿವಕುಮಾರ್ ಪ್ರಭುಜಿ ಓದಿ. ಯೋಗಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭು. ಅರ್ಜುನನೇ, ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಸೊ ಇಲ್ಲಿ ಯಂತ್ರಾರೂಢೇನ ಮಾಯ ಅಂದ್ರೆ ಒಂದು ಯಂತ್ರದಲ್ಲಿ ಕುಳಿತಿರುವಂತೆ ನಮ್ಮ ಹೃದಯದಲ್ಲಿ ಪರಮಾತ್ಮನೂ ಇದ್ದಾನೆ, ಆತ್ಮನೂ ಇದೆ. ಆದ್ರೆ ಈ ಆತ್ಮ ಅನ್ನುವಂಥದ್ದು ಏನ್ ಮಾಡುತ್ತೆ, ತನ್ನ ಪಾಡಿಗೆ ಹಿಂಗೆ ಒಂದು ಮರದಲ್ಲಿ ಹೀಗೆ ಕುಳಿತಾಗ ಒಂದು ಹಕ್ಕಿ ಅಂದ್ರೆ 2 ತಲೆ ಹಕ್ಕಿ ಆದ್ರೆ, ಒಂದು ಆತ್ಮ ಒಂದು ಪರಮಾತ್ಮನಾದ್ರೆ, ಆ ಹಕ್ಕಿ ಇನ್ನೊಂದು ಹಕ್ಕಿ ಹಣ್ಣು ತಿನ್ನೋದ್ರಲ್ಲಿ ಅದು ಹಣ್ಣೋ ಕಾಯೋ ಹುಳಿಯೋ ಏನೋ ಗೊತ್ತಿರೋದಿಲ್ಲ ಅದಕ್ಕೆ, ಒಟ್ಟು ತಿನ್ನತ್ತೆ. ತಿಂದ ಮೇಲೆ ಗೊತ್ತಾಗತ್ತಲ್ಲ ಅದು ಹುಳಿ ಇದೆಯೋ ಕಾಯೋ ಹಣ್ಣಾಗಿದೆಯೋ ಇಲ್ವೋ ಅನ್ನೋದು. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನನ್ನ ಹತ್ರ ಕೇಳು, ನಾನು ಹೇಳ್ತೇನೆ ನಿನ್ಗೆ, ಅದು ಹಣ್ಣಿದೆಯೋ ಅಥವಾ ಅದು ಕಾಯಿ ಇದೆಯೋ, ಅದು ಹುಳಿ ಇದೆಯೋ ಅದು ಸಿಹಿ ಇದೆಯೋ, ಅದರಿಂದ ನೀನು ಅಷ್ಟೊಂದು ನೀನು ಅಂದ್ರೆ ಇದ್ ಮಾಡೋದಕ್ಕಿಂತ ನನ್ನ ಹತ್ರ ನೀನ್ ಕೇಳಿದ್ರೆ ಆ ಆತ್ಮ ಅನ್ನುವಂತಹದ್ದು ಪರಮಾತ್ಮನನ್ನ ಅವನು ಏನ್ ಹೇಳ್ತಾನೆ, ನಿರ್ದೇಶಿಸುವನು. ತಿರುಗಾಟವನ್ನ ನಾನು ನಿರ್ದೇಶಿಸ್ತೇನೆ, ಎಲ್ಲಾ ಜೀವಿಗಳ ತಿರುಗಾಟ. ಎಲ್ಲಿ ತಿರುಗಾಡ್ತಾರೆ ಈ ಜೀವಿಗಳು? ಈ ಜೀವಿಗಳು ತಿರುಗಾಡ್ತಾರೆ ಐಹಿಕ ಪ್ರಪಂಚದಲ್ಲಿ. ಅವರು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ, ಮತ್ತೊಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ, ಒಂದು ಪ್ರಾಣಿಯಿಂದ ಪಕ್ಷಿಗೋ, ಪಕ್ಷಿಯಿಂದ ಮನುಷ್ಯನಿಗೋ, ಜೀವ ಜಂತುಗಳಿಗೋ, ಯಾವುದೋ ಒಂದು ಜಲಚರಗಳೋ, ಆ ರೀತಿಯಾಗಿ ಯಾವುದೋ ಒಂದು ಶರೀರವನ್ನ ಪಡೆದು ಅವರು ಇರ್ತಾರೆ ಬಹಳ ಇದರಲ್ಲಿ, ಅಂದ್ರೆ ಈ ಕರ್ಮ ಬಂಧನಕ್ಕೆ ಸಿಲುಕಿಕೊಂಡು. ಆದ್ರೆ ಅವನು ಹೇಳ್ತಾನೆ, ಯಾವಾಗ ಈ ಆತ್ಮ ಅನ್ನುವಂಥದ್ದು ಭಗವಂತನನ್ನ ಅವನ ಡೈರೆಕ್ಷನ್ ಅನ್ನ ಕೇಳತ್ತೋ ಆಗ ಅಲ್ಲಿ ನಮಗೆ ಈ ರೀತಿಯಾದಂತಹ ಕರ್ಮ ಬಂಧನಗಳ ಇದು ನಮ್ಗೆ ನಾವು ಸಿಕ್ಕಾಕೊಳ್ಳೋದಿಲ್ಲ ಅನ್ನುವಂಥ. ಅದರಿಂದ ಅವನು ಹೇಳ್ತಾನೆ, ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ ಪರಮಾತ್ಮನ ಅನ್ನುವಂಥವನು. ಪರಮಪ್ರಭು ಅಂದ್ರೆ ಭಗವಂತ, ಪರಮಾತ್ಮ ಆ ರೀತಿಯಾಗಿ ಅವನ ಹೃದಯದಲ್ಲಿದ್ದು ನಿಯಂತ್ರಣ ಮಾಡ್ತಾನೆ. ಅದನ್ನ ನಾವು ಕೇಳ್ಬೇಕಷ್ಟೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಸಂಗೀತ ಮಾತಾಡಿ. ಹರೇ ಕೃಷ್ಣ. ತುಂಬಾ ಚಿಕ್ಕದಾಗಿದೆ ಅಕ್ಷರ. ಭರತಾಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಿಕ್ಕದಾಗಿದೆಯಾ ಫಾಂಟ್? ಓಕೆ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಅವನು ಹೇಳ್ತಾನೆ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅಂದ್ರೆ ಭಗವಂತನಿಗೆ ಶರಣಾಗತನಾಗು, ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಅದರಿಂದ ಅವನಿಗೆ ನಾವು ಶರಣಾಗತರಾಗಬೇಕು ಅನ್ನುವಂಥದ್ದು. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ಭಗವಂತ ಅರ್ಜುನಿಗೂ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ, ನಾನು ನಿನ್ಗೆಲ್ಲಾ ಜ್ಞಾನ ಕೊಟ್ಟಿದ್ದೇನೆ,
ಈಗ ನೀನು ಅದನ್ನ ವಿಮರ್ಶಿಸು, ನೀನು ಆಲೋಚನೆ ಮಾಡು, ನಿನ್ಗೆ ಒಳ್ಳೇದಾಗತ್ತಾ ಅದನ್ನ ಫಾಲೋ ಮಾಡೋದ್ರಿಂದ ಮಾಡು. ನಿನ್ಗನ್ಸತ್ತ ಅದನ್ನು ಮಾಡೋದ್ರಿಂದ ನನಗೆ ಒಳ್ಳೇದಾಗಲ್ಲ ಅಂತ, ನೀನು ಏನ್ ಬೇಕೋ ಹಾಗೆ, ನಿನ್ನ ಇಷ್ಟ ಇದೆ, ನಿನ್ನ ಮನಸ್ಸಿದೆ, ನಿನ್ನ ಸ್ವಾತಂತ್ರ್ಯ ಇದೆ, ಅದನ್ನ ನೀನು ಉಪಯೋಗಿಸ್ಕೋ. ಅದನ್ನ ಉಪಯೋಗಿಸ್ಕೊಂಡು ಇಲ್ಲಿ ಬದುಕೊಂಡಿರು ಅಂತ ಹೇಳ್ತಾನೆ ಭಗವಂತ. ಸೊ ಆಯ್ಕೆ ಯಾರ್ದು? ಹಾಗಿದ್ರೆ ಅಲ್ಲಿಯೂ ಸ್ವಾತಂತ್ರ್ಯವನ್ನು ಅವನು ಕೊಟ್ಟಿದ್ದಾನೆ. ಆಯ್ಕೆ ಯಾರ್ದು? ಅರ್ಚನಾ ನಾವು ಮಾಡ್ಕೊಳ್ಬೇಕು ಆಯ್ಕೆನ. ಅಷ್ಟು ಅಂದ್ರೆ ಈ ಜೀವಿಯ ಗುಣಲಕ್ಷಣಗಳೇ ಈ ತರ. ಅದು ಯಾಕೆ ಅಂದ್ರೆ ಭಗವಂತನ ಸೃಷ್ಟಿ, ನಾವೆಲ್ಲ ಅದರ ಒಂದು ಭಾಗ. ಆದ್ರೆ ನಾವೆಲ್ಲ ಸೊ ನಾವು ಅರ್ಥ ಮಾಡಿಕೊಂಡು ಅವನಿಗೆ ಶರಣಾಗತರಾಗಿ ನಾವು ಬದುಕಿದರೆ ಅವನು ಹೇಳಿದಾಗೇನೆ ಅವನು ನಮ್ಮನ್ನ ಕಾಪಾಡ್ತಾನೆ. ಇಲ್ಲ ಅಂದ್ರೆ ನಾವು ಬಿದೋಗ್ತೀವಿ, ಮುಳುಗೋಗ್ತೀವಿ ಅಂತ ಅವನು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾನೆ. ನಿನ್ನ ಇಷ್ಟದಂತೆ ನೀನು ಮಾಡು ಅಂತ ಹೇಳ್ತಾನೆ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಶ್ರೀ ಓದಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಓದಿ ಗುರುಜಿ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ತೃಪ್ತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದನೇ ನನ್ನ ಸಂದೇಹಗಳಿಂದ ಬಿಡುಗಡೆ ಆಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸೊ ಅರ್ಜುನ ಈಗ ಫೈನಲಿ ಪೂರ್ತಿಯಾಗಿ ಭಗವಂತ ಏನ್ ಹೇಳಿದಾನೆ, ಅವನು ಹೇಳ್ತಾನೆ ನನ್ನ ಮೋಹ ಮಾಯವಾಗಿದೆ. ಚ್ಯುತಿ ಇಲ್ಲದವನೇ ಅಚ್ಯುತ ಅಂತ ಕರೀತಾನೆ ಭಗವಂತನನ್ನ. ಅಚ್ಯುತ ಅಂತ ಕರಿತೇವೆ, ಅವನಿಗೆ ಚ್ಯುತಿಯೇ ಇಲ್ಲ. ಅದರಿಂದ ಅವನು ಅತೀತ, ಎಲ್ಲದಕ್ಕೂ ಅತೀತ. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ಭಗವಂತನ ಕೃಪೆಯಿಂದ, ಅವನ ದಯೆಯಿಂದ, ಅವನ ಜ್ಞಾನ, ಅವನ ಬುದ್ಧಿ ಅನ್ನುವಂತಹದ್ದು ಮತ್ತೆ ಅವನು ಪಡೆದಿದ್ದಾನೆ. ಅಂದ್ರೆ ಈಗ ಅದು ಸರಿಯಾದ ಬುದ್ಧಿ ಜ್ಞಾನವನ್ನು ಅವನು ಪಡೆದಿದ್ದಾನೆ. ಅದರಿಂದ ಈಗ ನಾನು ದೃಢ ಈಗ ಅವನ ಮನಸ್ಸು, ಅವನ ಮೊದಲೇ ಏನ್ ಹೇಳಿದ, ನಾನು ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ಕೊಟ್ಟ ಕಾರಣಗಳನ್ನು ನೆನಪು ಮಾಡ್ಕೊಳ್ಳಿ ನೀವು. ಈಗ 5 ಕಾರಣಗಳನ್ನು ಅವನು ಕೊಟ್ಟಿದ್ದ. ಆ 5 ಕಾರಣಗಳು ಇಲ್ಲಿ ಅವನಿಗೆ ನಿವಾರಣೆ ಆಗತ್ತೆ, ಅದರ ಸಂದೇಹಗಳು ನಿವಾರಣೆ ಆಗತ್ತೆ. ಇವೆಲ್ಲವನ್ನು ನಿವಾರಣೆ ಆದ್ಮೇಲೆ ಅವನು ಹೇಳ್ತಾ ಇದ್ದಾನೆ, ನಾನು ದೃಢ ಮನಸ್ಸಿನಿಂದಿದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ, ನಿನ್ನ ಅಪ್ಪಣೆಯಂತೆ ನಡೆಯಲು ನಾನು ಸಿದ್ಧರಾಗಿದ್ದೇನೆ. ಇದರಿಂದ ಭಗವಂತ ನೀನು ಇನ್ಸ್ಟ್ರಕ್ಷನ್ ಕೊಡು, ನಾನು ಫಾಲೋ ಮಾಡ್ತೀನಿ ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯ ಜೀಮಾಂ ನಮಸ್ಕುರು ಮಾಮೇ ವೈಶತಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ಕೃಷ್ಣ. ಓದಿ ಪ್ರಭುಜಿ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ಮತ್ತೆ ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಅವನು ಹೇಳ್ತಾ ಇದ್ದಾನೆ. ಸೊ ಭಗವಂತ ಹೇಳ್ತಾ ಇದ್ದಾನೆ ನೋಡಿ ಹೇಗೆ ಅವನ ಭಕ್ತಿಯನ್ನ ಮಾಡುವಂತಹದ್ದು, ಅವನ ಕುರಿತಾಗಿ ನಾವು ಯಾವಾಗಲೂ ಚಿಂತಿಸುವಂತಹದ್ದು. ಅದರಿಂದ ನಾವು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹದ್ದು, ಅದನ್ನೇ ನಾವು ಅವನ ಕುರಿತಾಗಿ ಚಿಂತನೆ ಮಾಡೋದು. ಭಗವಂತನನ್ನು ಚಿಂತೆ ಮಾಡೋದ್ರಿಂದ ನಮ್ಮ ಪ್ರಜ್ಞೆ ಎಲ್ಲಿ ಭಗವಂತ ಇರಬೇಕು. ನಮ್ಮ ಪ್ರಜ್ಞೆ ಬೇರೆ ಯಾವುದಾದ್ರೂ ಕೆಲಸಗಳಿಗೆ ಇರಬಾರದು. ಐಹಿಕ ಕರ್ಮ ಬಂಧನಗಳಿಗೆ ಅಂಟಿಕೊಳ್ಳುವಂತಹ ಕೆಲಸಗಳಿಗೆ ಅಥವಾ ಅಂತಹ ಒಂದು ಇದಕ್ಕೆ ಅಂದ್ರೆ ಆ ರೀತಿಯಾಗಿ ನಮ್ಮ ಮನಸ್ಸನ್ನು ನಾವು ತೊಡಗಿಸ್ಕೊಳ್ಬಾರ್ದು ಅನ್ನುವಂಥದ್ದು ಹೇಳ್ತಾನೆ. ನನ್ನ ಭಕ್ತನಾಗು, ನನ್ನನ್ನ ಪೂಜಿಸು, ನನಗೆ ನಮಸ್ಕರಿಸು. ನಾವು ಎಷ್ಟು ಭಗವಂತನಿಗೆ ನಮಸ್ಕಾರ ಮಾಡಿದರೂ ನಾವು ಪೂಜಿಸುವಾಗ ನಮ್ಮನ್ನು ನಾವು ಮರಿಬೇಕು. ಅವನನ್ನು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಅವನನ್ನ ಪೂಜೆ ಮಾಡಬೇಕು. ಮತ್ತೆ ಯಾವಾಗಲೂ ಅವನಿಗೆ ನಮಸ್ಕಾರ ಮಾಡಬೇಕು. ಆ ರೀತಿಯಾಗಿ ಮಾಡಿದ್ರೆ ನಾವು ಖಂಡಿತವಾಗಿ ನಾವು ಭಗವದ್ಧಾಮವನ್ನ ಪ್ರವೇಶಿಸ್ತೇವೆ. ಆದ್ರಿಂದ ನೀನು ನನ್ನ ಬಹುಪ್ರಿಯ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಅವನ ಸ್ನೇಹಿತ ಅಲ್ವ, ಅವನು ಸಾಖ್ಯ ರೂಪದಲ್ಲಿ ಭಕ್ತಿಯನ್ನ ಮಾಡ್ತಾನೆ ಭಗವಂತನನ್ನ. ಅದು ಒಂದು ರೀತಿಯಾದಂತಹ ಭಕ್ತಿ. ನವವಿಧ ಭಕ್ತಿಯಲ್ಲಿ ಸಾಖ್ಯಂ ಆತ್ಮನಿವೇದನ ಅಂತ ಕೊನೆಗೆ ಅಲ್ವಾ. ಸೊ ಆತ್ಮನಿವೇದನ ಬಲಿ ಚಕ್ರವರ್ತಿ ಮಾಡುವಂತಹದ್ದು. ಸೊ ಇಲ್ಲಿ ಅವನು ಆ ರೀತಿಯಾಗಿ ಭಕ್ತಿಯನ್ನ ಮಾಡ್ತಾ ಇರೋದ್ರಿಂದ ಅವನೇನ್ ಮಾಡ್ತಾನೆ, ಅವನು ಹೇಳ್ತಾನೆ ಅರ್ಜುನಿಗೆ, ನೀನು ನನ್ನ ಬಹುಪ್ರಿಯ ಸ್ನೇಹಿತ, ಆದ್ರಿಂದ ಈ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ ನಿನಗೆ ಅನ್ನುವಂಥದ್ದನ್ನ ಅವನು ಹೇಳ್ತಾನೆ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಭಗವಂತ ಹೇಳ್ತಾ ಇದ್ದಾನೆ, ನೀನು ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ. ಯಾವ ಧರ್ಮ ಹೇಳಿ? ವರ್ಣ ಪ್ರಭುಜಿ. ನಮಗೆ ಬಂದ ಕರ್ತವ್ಯಗಳು ವರ್ಣಾಶ್ರಮ. ವರ್ಣಾಶ್ರಮ. ಧರ್ಮ ಅನ್ನುವಂತಹದ್ದು ವರ್ಣಾಶ್ರಮ. ನಾವು ವರ್ಣ ಅಂತ ಏನ್ ಹೇಳ್ತೇವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನೀನು ಯಾರೇ ಇರಬಹುದು. ಅವನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆ ಧರ್ಮಗಳನ್ನ ಪರಿತ್ಯಜಿಸು, ಬಿಟ್ಬಿಡು, ನನಗೆ ಶರಣಾಗತನಾಗ. ಅದರಿಂದ ಭಕ್ತಿ ಮಾಡುವಾಗ ಅದು ಯಾವುದೋ ಇಂಪಾರ್ಟೆಂಟ್ ಅಲ್ಲ. ಆದರೆ ಅವನು ಹೇಳ್ತಾನೆ, ನೀನು ಭಕ್ತಿಯನ್ನ ಅಂದ್ರೆ ಪೂರ್ತಿಯಾಗಿ ಶರಣಾಗತನ ಆಗದೆ ಇದ್ದಾಗ ನೀನು ನಿನ್ನ ಧರ್ಮ ಯಾವುದೋ ಅದನ್ನ ಅರ್ಧ ಮಾಡಿದ್ರೂ ತೊಂದರೆ ಇಲ್ಲ, ಅದು ನಿನ್ನನ್ನ ಕರ್ಕೊಂಡು ಬರುತ್ತೆ ನನ್ನ ಹತ್ರ ಅಂದ್ರೆ ಸಹಾಯ ಮಾಡತ್ತೆ ಅನ್ನುವಂತಾನ ಹೇಳ್ತಾನೆ. ಆದ್ರೆ ನೀನು ಅದನ್ನೆಲ್ಲ ತ್ಯಜಿಸ್ಬಿಡು. ಅಂದ್ರೆ ನಾವು ಒಂದ್ಸಲ ಭಕ್ತಿಗೆ ಬಂದಾಗ ನಾವು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ಆಗೋದಿಲ್ಲ. ನಾವು ನಮ್ಮನ್ನ ಭಕ್ತಿಯಲ್ಲಿ ಒಂದು ಹಂತಕ್ಕೆ ಏರಿಸ್ಕೊಂಡು ಕೊನೆಗೆ ಭಾವಭಕ್ತಿಯಿಂದ ಪ್ರೇಮ ಭಕ್ತಿಗೆ ಹೋಗುವಂತಹದ್ದು. ಭಾವಭಕ್ತಿಯಿಂದ ಪ್ರೇಮ ಭಕ್ತಿಗೆ ಹೋಗಿ ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನು ನಾವು ಕಲ್ಪಿಸಿಕೊಳ್ಳುವಂತಹದ್ದು. ನಾವು ಭಗವಂತನನ್ನ ಹಲವಾರು ರೀತಿಯಲ್ಲಿ ನಾವು ಅಂದ್ರೆ ಆ ಪ್ರೇಮ ಅನ್ನುವಂಥದ್ದು ಏನಿದೆಯಲ್ಲ, ಆ ಪ್ರೇಮ ಅನ್ನುವಂಥದ್ದು ಅವನ ಜೊತೆಗೆ ನೇರ ಸಂಪರ್ಕವನ್ನು ಹೊಂದುವಂತಹದ್ದು ಪ್ರೇಮ ಭಕ್ತಿ. ಸೊ ಆ ರೀತಿಯಾಗಿ ನಾವು ಅವನಿಗೆ ಶರಣಾಗತನಾಗಿ ನಾವು ಅದನ್ನ ಪಡೆಯಬಹುದು. ನಾನು ನಿನ್ನ ಎಲ್ಲಾ ಪಾಪಗಳಿಂದ ಅಂದ್ರೆ ಮುಕ್ತನನ್ನಾಗಿ ಮಾಡ್ತೇನೆ. ಯಾವಾಗ ನಮ್ಮ ಪಾಪ ಪರಿಹಾರ ಆಗತ್ತೋ ಆ ಕ್ಷಣದಿಂದ ನಾವು ಭಗವದ್ಧಾಮವನ್ನು ಪ್ರವೇಶಿಸಬಹುದು. ಆ ಕ್ಷಣದಿಂದ ನಾವು ಅವನಿಗೆ ಬಹಳ ಪ್ರಿಯರಾಗ್ತೇವೆ. ಪಾಪ ಅನ್ನುವಂತಹದ್ದು ಮುಕ್ತನ ಅಂದ್ರೆ ನಾವು ಅವನಿಗೆ ಶರಣಾಗತರಾದ್ರೆ ಅವನು ಖಂಡಿತವಾಗಿ ಅವನು ನಮ್ಮನ್ನ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಹೆದರಿಕೊಳ್ಬೇಡ ಅನ್ನೋದನ್ನು ಹೇಳ್ತಾನೆ ಅವನು. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಹರೇ ಕೃಷ್ಣ. ಓದಿ ಶಿವಕುಮಾರ ಪ್ರಭುಜಿ. ತಪಸ್ಸು ಮಾಡದವನಿಗೆ ಭಕ್ತನಲ್ಲದವನಿಗೆ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಹೇಳಿದ್ರು ವೇಸ್ಟ್ ಪ್ರಭುಜಿ. ನೀವೇ ಹೇಳಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದ್ಸಲ ಶೇರ್ ಮಾಡ್ಕೊಂಡಿದ್ರಿ ನೀವು. ಆಮೇಲೆ ಆ ಜ್ಞಾನ ಬರ್ಬೇಕು. ನಾವು ಹೋಗಿ ಹೇಳಿದ್ರೆ ಏನು ಕೋಣನ ಮುಂದೆ ಕಿನ್ನರಿ ಅದೇ ತರ, ಅಥವಾ ಬೋರ್ಗಲ್ಲ ಮೇಲೆ ನೀರಿರದಂತೆ. ಅದು ಏನು ಪ್ರಯೋಜನ ಇಲ್ಲ. ಅದು ನಾವು ಮಾಡ್ಕೊಂಡು ನಮ್ಮ ಎನರ್ಜಿಯನ್ನ ಅಲ್ಲಿ ನಾವು ಹಾಳು ಮಾಡ್ಕೊಳ್ಬಾರ್ದು. ನಮ್ಮ ಎನರ್ಜಿ ಎಲ್ಲಿರ್ಬೇಕು? ನಮ್ಮ ಎನರ್ಜಿ ಪೂರ್ತಿಯಾಗಿ ಭಗವಂತನ ಕುರಿತಾಗಿರ್ಬೇಕು. ನಮ್ಮ ಮನಸ್ಸಿನಲ್ಲಿ ಸದಾ ಕೃಷ್ಣ ಇರಬೇಕು. ಅದೇ ನಾವು ಕೃಷ್ಣ ಪ್ರಜ್ಞೆ ಅನ್ನುವಂಥ. ಅದರಿಂದ ಯಾರು ತಪಸ್ಸನ್ನ ಮಾಡೋದಿಲ್ಲ. ತಪಸ್ಸು ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಗೆ ಭಗವಂತ ಎಕ್ಸ್ಪ್ಲೇನ್ ಮಾಡಿದಾನೆ 17ನೇ ಅಧ್ಯಾಯದಲ್ಲಿ. ಹೌದು, ಭಕ್ತನಲ್ಲದವನಿಗೆ, ಯಾರು ಭಕ್ತನಲ್ಲ, ಕೆಲವರು ಹೇಳ್ತಾರಲ್ಲ ಭಗವಂತ ಇಲ್ಲ, ನಾನು ಭಕ್ತಿ ಅದನ್ನೆಲ್ಲ ಮಾಡೋದಿಲ್ಲ. ಹಾಗೆ ಆಯ್ತು, ಅವರವರ ರೀತಿಯಲ್ಲಿ ಬದುಕುವ ಸ್ವಾತಂತ್ರ್ಯವನ್ನ ಅವನು ಕೊಟ್ಟಿದ್ದಾನೆ ಭಗವಂತ. ಅವರು ಬದುಕ್ತಾರೆ, ಹಾಗೆ ಜೀವನವನ್ನ ಅನುಭವಿಸ್ಲಿಕ್ಕೂ ಅನುಭವಿಸ್ತಾರೆ. ಆದ್ರಿಂದ ನಾವು ಅವ್ರಿಗೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಥವ್ರಿಗೆ ಹೇಳಬಾರ್ದು ಈ ಜ್ಞಾನವನ್ನ. ನಾವು ಅಲ್ಲಿ ಹೋಗಿ ಭಗವದ್ಗೀತೆಯಲ್ಲಿ ಭಗವಂತ ಹಾಗೆ ಹೇಳ್ದಾನೆ, ಈಗ ಅವ್ರಿಗೆ ಭಗವದ್ಗೀತೆ ಅಂದ್ರೆ ಏನೋ ಅಂತ ಸರಿಯಾಗಿ ಗೊತ್ತಿರೋದಿಲ್ಲ. ಅಂಥವರಿಗೆ ಹೋಗಿ ನಾವು ಅದನ್ನ ಹೇಳಿದ್ರೆ ಏನು ಪ್ರಯೋಜನ ಇದೆ? ಆದ್ರಿಂದ ಅಂಥವರಿಗೆ ಹೇಳಬಾರ್ದು. ಯಾರು ಭಗವಂತನ ಕುರಿತಾಗಿ ಅಸೂಯೆ ಪಡ್ತಾರೆ ಅಂಥವರಿಗೆ ಹೇಳಬಾರ್ದು ಅನ್ನೋದನ್ನ, ಈ ಜ್ಞಾನವನ್ನ ಹೇಳಬಾರ್ದು ಅಂತ ಹೇಳ್ತಾನೆ. ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷು ವಿವಿಧಾಸ್ಯತೆ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯ. ಹರೇ ಕೃಷ್ಣ. ಇವರು ಮಂಜುಳಾ,
ಮೇಘಾ ಪವಾರ್ ಮಾತಾಜಿ. ಓದ್ತೀರಾ ಮಾತಾಜಿ? ಪ್ರಭುಜಿ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಈ ಭಗವಂತ ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಈ ರಹಸ್ಯವನ್ನ ಯಾರು ಈ ಭಗವದ್ಗೀತೆಯ ಸಂದೇಶವನ್ನ ಬೇರೆ ಇತರರಿಗೆ ಹೇಳ್ತಾರೆ, ಯಾರಿಗೆ ಹೇಳ್ಬೇಕು? ಭಕ್ತರಿಗೆ ಹೇಳ್ಬೇಕು. ಅಂಥವರಿಗೆ ಅವನೇನ್ ಮಾಡ್ತಾನೆ, ನಿಶ್ಚಯವಾಗಿಯೂ ಅವನು ಹೇಳ್ತಾನೆ, ಖಂಡಿತವಾಗಿ ಅವರು ನನ್ನಲ್ಲಿಗೆ ಬರ್ತಾರೆ, ಅಂಥವರಿಗೆ ನನ್ನ ಬಳಿಗೆ ಹಿಂತಿರುಗಿ ಬರ್ತಾನೆ ಅನ್ನೋದನ್ನ ಹೇಳ್ತಾನೆ. ಹಿಂತಿರುಗಿ ಬರ್ತಾನೆ ಬಹಳ ಮುಖ್ಯ. ಯಾಕೆಂದ್ರೆ ನಾವು ಬಂದಿದ್ದು ಅಲ್ಲಿಂದಾನೆ, ನಾವು ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಲ್ವಾ? ಅಲ್ಲಿದೆ ನಮ್ಮನೆ, ನಾನು ಬಂದ ಸುಮ್ಮನೆ ಇಲ್ಲಿ ನಾನು ಹೀಗೆ ಬಂದಿರುವಂತಹದ್ದು ಅನ್ನುವಂಥದ್ದು. ಆದ್ರಿಂದ ಭಗವಂತ ಏನ್ ಹೇಳ್ತಾರೆ, ಈ ರೀತಿಯಾಗಿ ನಾವು ಈ ಭಗವದ್ಗೀತೆಯ ಜ್ಞಾನವನ್ನ ನಾವು ಬೇರೆಯವರಿಗೆ ಹೇಳೋದ್ರಿಂದ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಮತ್ತೆ ಮರಳಿ ಬರ್ತಾನೆ ಅನ್ನೋಂಥದ್ದು. ಹೌದು ಪ್ರಭುಜಿ. ಈಗ ನಾವಿರೋದೀಗ ಬಾಡಿಗೆ ಮನೆಯಲ್ಲಿ. ಹಾ, ನಾವೆಲ್ಲ ಬಾಡಿಗೆ ಮನೆಯಲ್ಲಿ, ಹೋಟೆಲ್ ಅಲ್ಲಿ, ಅಥವಾ ಅಂದ್ರೆ ಟೆಂಪರರಿ ಶೆಲ್ಟರ್. ಇದೆಲ್ಲ ನಿಜವಾದ ಅಲ್ಲ, ಅದು ಭ್ರಮೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದ್ ಧನ್ಯಃ ಪ್ರಿಯತರೋ ಭುವಿ. ಹರೇ ಕೃಷ್ಣ. ದಿವ್ಯಾ ಟಿ.ಎಸ್. ಓದ್ತೀರಾ? ಇಲ್ಲ, ಅವ್ರು ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ ಗುರುಜಿ. ಯಾರು ಅಂದ್ರೆ ಈ ಭಗವಂತನ ಜ್ಞಾನವನ್ನ ಭಕ್ತರಿಗೆ ಹೇಳ್ತಾರೋ ಅಂತಹ ಸೇವಕರ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಅಂತಹ ಪ್ರಿಯ ಸೇವಕರು ಬೇರೆ ಯಾರೂ ಇಲ್ಲ. ಅಂದ್ರೆ ನನಗೆ ಪ್ರಿಯನಾದ ಸೇವಕ ಬೇರೆ ಯಾರೂ ಇಲ್ಲ. ಆದ್ರೆ ಈ ತರದ ಸೇವಕರು ಮುಂದೆಯೂ ಇರುವುದಿಲ್ಲ, ಇವನಿಗಿಂತ ಪ್ರಿಯನಾದವನು ಅಂತ ಹೇಳ್ತಾನೆ. ಅದರಿಂದ ನಾವು ಇಂತಹ ಒಂದು ಸಂದೇಶವನ್ನ ಯಾರು ಅವರಿಗೆ ಹೇಳ್ತಾರೋ ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಸಂಗೀತ ಮಾತಾಜಿ. ಹರೇ ಕೃಷ್ಣ. ಬಹಳ ಜನ ಕೇಳ್ತಿದ್ದಾರೆ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯ ಕರ್ಮಗಳು ವಾಸಿಸುವ ಶುಭಲೋಕವನ್ನು ಸೇರುತ್ತಾನೆ. ಹರೇ ಕೃಷ್ಣ. ಇದನ್ನ ಶ್ರದ್ಧೆಯಿಂದ ಯಾರು ಕೇಳ್ತಾರೋ ಭಗವಂತನ ಈ ಜ್ಞಾನವನ್ನ, ಅವರು ಖಂಡಿತವಾಗಿಯೂ ಏನಾಗತ್ತೆ, ಅವರಿಗೆ ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಅವನು ಮುಕ್ತನಾಗನು. ಪಾಪ ಹೊಡೆದೋಗತ್ತೆ ಮತ್ತು ಅವನು ಏನ್ ಮಾಡ್ತಾನೆ, ಪುಣ್ಯ ಕರ್ಮಿಗಳು ವಾಸಿಸುವ ಶುಭಲೋಕವನ್ನ ಸೇರ್ತಾನೆ. ಯಾರು ಪುಣ್ಯಗಳನ್ನ ಜಾಸ್ತಿ ಮಾಡಿ ಉನ್ನತ ಲೋಕಕ್ಕೆ ಹೋಗಿದ್ದಾರೋ ಅವರನ್ನ ಒಡಗೂಡ್ಕೊಳ್ತಾನೆ. ಪಾಪಗಳೆಲ್ಲ ಒಂದು ನಿವೃತ್ತಿ ಆಗುತ್ತೆ. ಅವನು ಅಲ್ಲಿಂದ ಭಕ್ತಿಯನ್ನ ಮಾಡಿಕೊಂಡು ಭಗವದ್ಧಾಮವನ್ನ ಸೇರ್ಬಹುದು ಅನ್ನೋದನ್ನ ಇಲ್ಲಿ ಹೇಳಿದ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಂ ಶ್ರೌಷ ಅದ್ಭುತಂ ರೋಮಹರ್ಷಣಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ ರಾಜನ್ ಸಂಸೃತ್ಯ ಸಂವಾದಮಿಮಮುದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹರ್ಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಹರೇ ಕೃಷ್ಣ. ಅವನಿಗೆ ವ್ಯಾಸರಿಂದ ಸಿಕ್ಕಿರುವಂತಹ ಒಂದು ದಿವ್ಯ ಚಕ್ಷು, ಆದ್ರಿಂದ ಅವನು ಭಗವಂತ ಹೇಳ್ತಾ ಇರೋದಂತನ ಸ್ವತಃ ಅವನು ನೋಡಿದ್ದಾನೆ, ಕೇಳಿದ್ದಾನೆ. ಯಾರು? ಸಂಜಯ ಧೃತರಾಷ್ಟ್ರನಿಗೆ ಅದು ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ರೋಮಾಂಚನ ಆಗಿಲ್ಲ.
ಆದ್ರೆ ಸಂಜಯನಿಗೆ ರೋಮಾಂಚನ ಆಗಿದೆ. ಅವನು ಹೇಳ್ತಾನೆ ನನಗೆ ಇಂತಹ ರೋಮಾಂಚನ ಆಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಈಗ ಅಂದ್ರೆ ಇವನ್ ನಾನು ಮೊದಲನೇ ಸಲ ನಿಮ್ ತರ ಹೀಗೆ ಕುಳಿತು ಭಗವದ್ಗೀತೆಯನ್ನ ಕೇಳಿದಾಗ ಎಲ್ಲಿಯೂ ಅಡಗಿರುವಂತಹ ಒಂದು ಅಂದ್ರೆ ಆ ಒಂದು ಮಾಣಿಕ್ಯ ಸಿಕ್ಕಿದ ಹಾಗೆ ಅಂತಹ ಒಂದು ಅನುಭವ ಇತ್ತು. ಯಾಕೆ ನಾವು ಚಿಕ್ಕವನಿಂದಾಗಲೇ ಅಂದ್ರೆ ಚಿಕ್ಕಂದಿನಿಂದಲೇ ಇದನ್ನು ನಾವು ತಿಳ್ಕೊಳ್ಬಾರದು? ಎಷ್ಟು ಡಿಫರೆನ್ಸ್ ಬರುತ್ತೆ ಜೀವನದಲ್ಲಿ ನಾವು ಬದುಕುವ ಅಂದ್ರೆ ಇದಕ್ಕೆ ಅರ್ಥ ಮಾಡ್ಕೊಂಡ್ರೆ. ಆದ್ರೆ ನನಗೂ ಅನ್ಸಿತ್ತು ತುಂಬಾ ಸಲ ಬಹಳ ಲೇಟ್ ಆಗೋಯ್ತು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದ್ರೆ ಎನಿವೆ ಎಲ್ಲ ಭಗವಂತನ ಇಚ್ಛೆ ಅಂತ ಅವನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಬಿಡೋದು. ಈಗಲಾದ್ರೂ ಅವನು ಅಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾನಲ್ಲ ಅನ್ನುವಂಥದ್ದು. ತಚ್ಚ ಸಂಸ್ಕೃತ್ಯ ಒಂದ್ ಸೆಕೆಂಡ್ ಅಪ್ಪ. ಓಕೆ. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಪಶ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ಓದಿ, ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ ಪ್ರಭುಜಿ. ರಾಜನೇ ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವೂ ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ ಅಂತ. ಈಗ ಅವನಿಗೆ ಗೊತ್ತಾಗಿದೆ ಕೃಷ್ಣ ಯಾರು, ಭಗವಂತ ಯಾರು, ಅವನ ಗುಣಲಕ್ಷಣಗಳೇನು, ನಾವು ಯಾಕೆ ಅವನನ್ನ ಪೂಜೆ ಮಾಡ್ಬೇಕು, ಯಾಕೆ ಅವನಿಗೆ ಶರಣಾಗತರಾಗಿ ಪ್ರತಿಯೊಂದು ಅರ್ಥ ಆಗಿದೆ. ಸಂಜಯನಿಗೂ ಅರ್ಥವಾಗಿದೆ. ಅದನ್ನ ನಾನು ಹೇಳ್ತಾ ಇದ್ದೇನೆ. ಅದನ್ನ ನೆನಪಿಸ್ಕೊಳ್ತಾ ಇದ್ದಂಗೆ ಮತ್ತೆ ಮತ್ತೆ ನನಗೆ ಇದಾಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಹರ್ಷ ಪಡ್ತಾ ಇದ್ದೇನೆ. ಅವನ ವಿಸ್ಮಯ ಅಂದ್ರೆ ಅವನ ವಿಸ್ಮಯ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹದ್ದು. ಅವನ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು, ಮತ್ತೆ ಕೇಳಬೇಕು ಅನ್ನುವಂತ ಒಂದು ಅನುಭವ ಅವನಿಗೆ ಆಗ್ತಾ ಇದೆ. ಅದರಿಂದ ಅವನು ಕೊನೆಯದಾಗಿ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತೆ ಧ್ರುವ ನೀತಿರ್ಮತಿರ್ಮಮ. ಕೊನೆಯ ಶ್ಲೋಕ ಯಾರು ಬೇಕಾದ್ರೂ ಓದ್ಬೋದು, ರ್ಯಾಂಡಮ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಮಾಧಾನ, ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಓದಿ ಅರ್ಥ. ಹರೇ ಕೃಷ್ಣ ಪ್ರಭುಜಿ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತೆ ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತದೆ. ಇದು ನನ್ನ ಅಭಿಪ್ರಾಯ. ಮತ್ತೆ ಯಾರಾದ್ರೂ ಓದಿ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಮತ್ತೆ ಇನ್ಯಾರಾದ್ರೂ ಒಬ್ರು ಓದಿ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವೆಲ್ಲ ಈಗ ಈ ಶ್ಲೋಕವನ್ನ 3 ಸಲ ಹೇಳೋಣ. ಓಕೆ, ನಾನು ಹೇಳ್ತೇನೆ, ಆಮೇಲೆ ನೀವು ರಿಪೀಟ್ ಮಾಡಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ಹೋಗ್ಲಿ, ಸೌಂಡ್ ಎಷ್ಟು ದೊಡ್ಡ ಕೇಳತ್ತೋ ಕೇಳಲಿ. ಓಕೆ. ಯತ್ರ ಯೋಗೇಶ್ವರ ಕೃಷ್ಣ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ.
ಧ್ರುವಾನಿ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಷ್ಟು ದಿವಸ ನನ್ನ ಜೊತೆ ಧನ್ಯವಾದಗಳು ಇದ್ದು, ಪ್ರಭುಜಿ. 18 ದಿವಸ ನಮ್ಮ ಜೊತೆ ಇದ್ದು ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಪ್ರಭುಜಿ. ಏನಾದ್ರೂ ಧನ್ಯವಾದಗಳು. ತಪ್ಪಾಗಿದ್ರೆ ಹರೇ ಕೃಷ್ಣ ಪ್ರಭುಜಿ. ಗೊತ್ತಿಲ್ದೆಯೋ ಕ್ಷಮಿಸಿ, ದಯವಿಟ್ಟು ಕ್ಷಮೆ ಇರ್ಲಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಗುರುಜಿ. ಏನೋ ತಪ್ಪಿಲ್ಲ ಪ್ರಭುಜಿ. ಓಕೆ, ಏನಾದ್ರೂ ಕೇಳಬೇಕಿದ್ರೆ ನಮ್ಗೆ ಕಲ್ಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ತುಂಬಾ ಪ್ರಭುಜಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಗುರುಜಿ. ಕೃಷ್ಣನ ಇಚ್ಛೆ ನೀವು ಕೇಳಿದ್ದೀರಾ, ಅದು ಮುಖ್ಯ. ಅಂದ್ರೆ ಕೃಷ್ಣ ಭಕ್ತಿ ಸದಾ ನಿಮ್ಮನ್ನ ರಕ್ಷಿಸಲಿ. ಕಾರ್ಯಗಳು ಬಹಳ ಮೊದಲೇ ಆಗ್ಬೇಕಿತ್ತು ಗುರುಜಿ. ನನಗೂನು ಹಂಗೆ ಅನ್ಸಿದ್ದು. ಭಗವದ್ಗೀತೆನ ನಾನು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದವಾಗ ನನಗೇನು ಹಾಗೆ ಅನ್ಸಿದ್ದು, ಎಷ್ಟು ವರ್ಷ ಆದ್ಮೇಲೆ ನಾನು ಅದನ್ನ ಅರ್ಥ ಮಾಡ್ಕೊಂಡಲ್ಲ ಅಂತ. ಹೌದು, ಕೈಯಲ್ಲಿದೆ, ದಿನ ಬೆಳಗಾದ್ರೆ ಭಗವದ್ಗೀತೆ ಪುಸ್ತಕವನ್ನ ನೋಡ್ತೇವೆ, ಅರ್ಥ ಮಾಡಿಕೊಳ್ಳುವಂತಹದ್ದು ಆಗೇ ಇಲ್ಲ. ಯಾಕಂದ್ರೆ ನಮ್ಗೆ ಬೇರೆದೇ ಅಟ್ರಾಕ್ಷನ್ ಜಾಸ್ತಿ ಜೀವನದಲ್ಲಿ. ಮುಖ್ಯ ಬೇರೆದೇ ಮುಖ್ಯ. ಬೇರೆ ಯಾವುದು ನಾವು ಭ್ರಮೆ ಅಂತ ಹೇಳ್ತೀವೋ, ಯಾವುದು ಶಾಶ್ವತವಲ್ಲದ್ದು ಅಂತಹದ್ದನ್ನ ನಾವು ಹುಡುಕೊಂಡು ಹೋಗಿದ್ದು, ಅದು ಸಮಸ್ಯೆ. ಪ್ರಭುಜಿ, ಇದೇ ರೀತಿ ಕ್ಲಾಸ್ಗಳು ಮುಂದುವರಿತಾ ಇರ್ತಾವ? ಇರತ್ತೆ ಪ್ರಭುಜಿ, ಇರತ್ತೆ. ಅದೇ ರೀತಿ ನಾನು ತುಂಬಾ ಜನರಿಗೆ ಇದ್ರ ಬಗ್ಗೆ ನಾಲೆಜ್ ಈಗ ಮೆಸೇಜ್ ಅನ್ನ ಕಳಿಸಿದ್ದೀನಿ. ಅವರು ಕ್ಲಾಸ್ ಜಾಯ್ನ್ ಆಗ್ತಾ ಇದ್ದಾರೆ. ಆಗ್ಲಿ ಆಗ್ಲಿ. ತುಂಬಾ ಖುಷಿ ಆಗಿದೆ ನಿಮ್ಮ ಈ ಪಾಠ ಕೇಳಿ ನಮ್ಗೆ. ಮತ್ತೆ ಇದು ಬಹಳ ಮೊದಲನೇ ಆಗ್ಬೇಕಿತ್ತು, ಲೇಟ್ ಆದ್ರೂ ಚೆನ್ನಾಗಿ ಆಗಿದೆ. ಧನ್ಯವಾದಗಳು ಪ್ರಭುಜಿ. ಇದು ಕೊರೋನಾದಲ್ಲೇ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ಅವಾಗಿಂದ ಈಗ ನಿರಂತರವಾಗಿ ನಡೀತಾ ಇದೆ. 38ನೇ ಬ್ಯಾಚ್ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಮಂತ್ ಇಂದ. ಅಲ್ಲೂ ನೀವೇ ಹೇಳ್ತೀರಾ ಪ್ರಭುಜಿ? ನಾನೇ ಅಂತಿಲ್ಲ, ಬೇರೆ ಟೀಚರ್ಸ್ ತಗೊಳ್ಬಹುದು, ನೋಡೋಣ. ಏನ್ ಶಿವಕುಮಾರ್ ಪ್ರಭುಜಿ? ಲೆವೆಲ್ 1 ಮತ್ತು ಲೆವೆಲ್ 2 ನೀವೇ ತಗೋತಾರಲ್ಲ ಪ್ರೊಜೆ? ಲೆವೆಲ್ 2 ನೋಡೋಣ, ಅದು ಸ್ಕೆಡ್ಯೂಲ್ ಬಂದ್ಮೇಲೆ ಹೇಳ್ತೀನಿ ನಿಮಗೆ. ನಾಳೆ ನಾವು ಮತ್ತೆ ಭೇಟಿಯಾಗೋಣ. ನಾಳೆ ಶಿಕ್ಷಾಷ್ಟಕಂ ಇದೆಯಲ್ಲ, ಶಿಕ್ಷಾಷ್ಟಕಂ ಬಗ್ಗೆ ಸ್ವಲ್ಪ ನೋಡೋಣ. ಏನಿದೆ ಶಿಕ್ಷಾಷ್ಟಕಂ ಅನ್ನುವಂತಹದ್ದು? ಅವರು ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರೋದು ಎರಡೇ. ಒಂದು ಈ ಹರೇ ಕೃಷ್ಣ ಮಹಾಮಂತ್ರ 500 ವರ್ಷಗಳ ನಂತರ, ಮತ್ತೆ ಇನ್ನೊಂದು ಅವರು ಬರೆದಿರುವಂತಹದ್ದು ಶಿಕ್ಷಾಷ್ಟಕಂ. ಸೊ ಅದ್ರ ಬಗ್ಗೆ ನಾಳೆ ಒಂದು ಸ್ವಲ್ಪ ಹೊತ್ತು ನಾವು ಅದನ್ನ ಅರ್ಥ ಮಾಡಿಕೊಳ್ಳೋಣ. ನಾಳೆ ದಯವಿಟ್ಟು ಸೇಮ್ ಟೈಮ್ ಎಲ್ಲರೂ ಜಾಯಿನ್ ಆಗಿ, ಓಕೆನಾ? ಬೇಗ ಆಗತ್ತೆ, ಎಷ್ಟು ಲೇಟ್ ಆಗಲ್ಲ. ಅದೇ ಶಿಕ್ಷಾಷ್ಟಕಂ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಮತ್ತೆ ಸೋಮವಾರದಿಂದ ನಿಮಗೆ ನಮ್ಮ ಸೀನಿಯರ್ ಡಿವೋಟಿ ಗುರುಗಳು ಅವರು ಸಚ್ಚಿದಾನಂದ ಪ್ರಭುಜಿ ಅವ್ರದ್ದು ಕೆಲವೊಂದು ಅದರ ಲಿಂಕ್ ಅನ್ನ ಶೇರ್ ಮಾಡ್ತಾರೆ ನಿಮ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ. ಅವರ ಟೈಮಿಂಗ್ ಪ್ರಕಾರ ಅದು 7 ಗಂಟೆಗೆ ಎಷ್ಟು ಗಂಟೆಗೆ ಮಾಡ್ತಾರೆ ಗೊತ್ತಿಲ್ಲ ಅವರ ಕ್ಲಾಸು. ಆ ರೀತಿಯಾಗಿ ನಿಮಗೆ ಅದ್ರ ಬಗ್ಗೆ ಹೇಳ್ತಾರೆ. ನೀವು ಅದನ್ನು ಸಹಿತ ಅಟೆಂಡ್ ಮಾಡಬಹುದು. ಮತ್ತೆ ಇದಾದ್ಮೇಲೆ ನಿಮ್ಗೆ ಇಲ್ಲಿ ಬೆಳಗ್ಗೆ ಶ್ರೀಮದ್ ಭಾಗವತಂ ಕ್ಲಾಸಸ್ ನಡೆಯುತ್ತೆ. ಬೆಳಗ್ಗೆ ನಡೆಯುತ್ತೆ, ಮಧ್ಯಾಹ್ನ ಅಂದ್ರೆ ಈ ಸಾಯಂಕಾಲ ನಡೆಯುತ್ತೆ. ಬೇರೆ ಬೇರೆ ಸಮಯದಲ್ಲಿ ಕೆಲವರು ಇಂಗ್ಲಿಷ್ ಅಲ್ಲಿ ನಿಮ್ಗೆ ಕೇಳಬೇಕಂದ್ರೆ ಇಂಗ್ಲಿಷ್ ಆಗತ್ತೆ, ಕನ್ನಡದಲ್ಲಿ ಕೇಳಬೇಕಂದ್ರೆ ಕನ್ನಡದ ಶ್ರೀಮದ್ ಭಾಗವತಂ ಕ್ಲಾಸಸ್ ನಡೀತಾ ಇದೆ. ಸೊ ನೀವು ಕೇಳ್ಬೋದು ಅದನ್ನೆಲ್ಲ. ಮತ್ತೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಆನ್ಲೈನ್ ಅಲ್ಲಿ ಭಾಗವಹಿಸಬಹುದು. ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ದಯವಿಟ್ಟು ಒಂದ್ಸಲ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನವನ್ನ ವಿಸಿಟ್ ಮಾಡಿ. ಎಲ್ಲರೂ ತಪ್ಪದೇ ವಿಸಿಟ್ ಮಾಡಿ. ಓಕೆ. ಪ್ರೊಫೆಸರ್, ತಿಲಕದ ಬಗ್ಗೆ ಅದು ತಿಲಕ ಹೆಂಗ್ ತಯಾರು ಮಾಡೋದು ಪ್ರೊಫೆಸರ್? ಅದು ಈ ತಿಲಕ ನಾವೇನ್ ಹಚ್ಕೊಳ್ತೀವಿ, ಅದು ಗೋಪಿ ಚಂದನ ಅಂತ ಸಿಗತ್ತೆ ಗ್ರಂಥಿಕೆ ಅಂಗಡಿನಲ್ಲಿ. ಎಲ್ಲಿ ಪ್ರೊಫೆಸರ್? ಈ ಗ್ರಂಥಿಕೆ ಅಂಗಡಿ ಅಂತ ಹೇಳ್ತಾರೆ. ಈ ಪೂಜಾ ಸಾಮಾನ್ ಸಿಗತ್ತಲ್ಲ, ಅಲ್ಲಿ ಅಂತಹ ಅಂಗಡಿಗಳಲ್ಲಿ ಈ ಗೋಪಿ ಚಂದನ ಅನ್ನೋದು ಸಿಗತ್ತೆ. ಅದನ್ನ ಹಿಂಗ ಹಚ್ಕೊಳ್ಳೋದು. ನಾವು ಹಚ್ಕೋಬಹುದು ಈ ತರ ಮಾಡಿ, ಸ್ವಲ್ಪ ನೀರ್ ಹಾಕಿದ್ ಮಾಡ್ಕೊಂಡು ಹಿಂಗ್ ಹಚ್ಕೋಬೇಕು. ಹಿಂಗ್ ಹಚ್ಕೋಬೇಕು. ಆಮೇಲೆ ಹಿಂಗೆ
ಹರೇ ಕೃಷ್ಣ. ಜಾಬ್ ಓಕೆ, ನಾವೆಲ್ಲ ಮತ್ತೆ ನಾಳೆ ಶಿಕ್ಷಾಶ್ರಮಕ್ಕೆ ಭೇಟಿಯಾಗೋಣ. ಈಗ ನಾವು ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಾ ಪ್ರಭುಜಿ, ಆ 4 ವರ್ಣದ ಬಗ್ಗೆ ಇನ್ನೊಂದ್ ಸ್ವಲ್ಪ ನಮ್ಗೆ ಡೀಟೇಲ್ ಆಗ್ಬೇಕಾಯ್ತು. ಆ ವರ್ಣಗಳು 4 ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹದ್ದು. ಬ್ರಾಹ್ಮಣ ಅಂದ್ರೆ ಯಾರು ಅನ್ನುವಂಥದ್ದನ್ನ ಅವನು ಎಕ್ಸ್ಪ್ಲೇನ್ ಮಾಡಿದಾನೆ. ಯಾರು ಅಂದ್ರೆ ಆತ್ಮ ಸಹಿಷ್ಣು ಆಗಿರ್ತಾನೆ, ಜ್ಞಾನವನ್ನ ಹೊಂದಿರ್ತಾನೆ, ಅವನ ನಿಜವಾದ ಕರ್ತವ್ಯ ಮಾರ್ಗದರ್ಶನ ಮಾಡುವಂತಹದ್ದು. ಅವನು ಅದನ್ನ ಮಾಡಬೇಕು, ಇಲ್ಲಾಂದ್ರೆ ಅವನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಕ್ಷತ್ರಿಯನಾದವನು, ಅವನ ಕೆಲಸ ಏನು ಅಂದ್ರೆ ಯುದ್ಧ ಮಾಡುವಂತಹದ್ದು ಅಥವಾ ರಕ್ಷಣೆ ಕೊಡುವಂತಹದ್ದು. ಆ ರೀತಿಯಾದ ಕರ್ತವ್ಯ ಅವನು ಕ್ಷತ್ರಿಯನಾಗಿ ಅದನ್ನ ಮಾಡಬೇಕು. ಹಾಗೆಯೇ ವೈಶ್ಯರು ಯಾರು? ಗೋರಕ್ಷೆ ಮತ್ತೆ ವಾಣಿಜ್ಯ ಅಂದ್ರೆ ಅವ್ರು ಮಾಡಬೇಕು. ಈಗ ಫಾರ್ಮಿಂಗ್ ಮಾಡುವವರು, ಕೃಷಿ, ಅದನ್ನು ಹೇಳ್ತಾನೆ. ಕೃಷಿ, ಗೋರಕ್ಷ, ವಾಣಿಜ್ಯ, ಈ 3 ವೈಶ್ಯರಿಗೆ ಸಂಬಂಧಪಟ್ಟಿದ್ದು, ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾನೆ. ಅದರಿಂದ ಯಾರು ಕೃಷಿ ಮಾಡ್ತಾರೆ, ಯಾರು ಗೋರಕ್ಷಣೆಯನ್ನ ಮಾಡ್ತಾರೆ, ಯಾರು ವ್ಯಾಪಾರ ಅಂದ್ರೆ ವಾಣಿಜ್ಯ ಮಾಡ್ತಾರೆ, ಅವರು ವೈಶ್ಯರು. ಹಾಗೆಯೇ ಯಾರು ಈ ಏನ್ ಹೇಳ್ತೇವೆ ನಾವು ಅದಕ್ಕೆ, ಈಗ ಅಂದ್ರೆ ಈ ಕೆಲಸಗಳಿರತ್ತಲ್ಲ, ಲೇಬರ್ ಅಂದ್ರೆ ಏನ್ ಹೇಳ್ತಾರೆ ಲೇಬರ್ ಕೆಲಸಕ್ಕೆ? ಶ್ರಮಿಕರು. ಶ್ರಮ ದಾನವನ್ನ ಯಾರು ಮಾಡ್ತಾರೋ, ಶ್ರಮ ವಹಿಸಿ ಕೆಲಸ ಯಾರು ಮಾಡ್ತಾರೋ ಅವರು ಶೂದ್ರರಾಗಿರ್ತಾರೆ ಅನ್ನುವಂಥದ್ದು. ಇದು ಹುಟ್ಟಿನಿಂದಲೇ ಇರುತ್ತಾ ಇಲ್ಲಾಂದ್ರೆ? ಅಲ್ಲ, ಅವರು ಹುಟ್ಟಾನೆ ಬಂದಿರ್ತಾರೆ. ಹುಟ್ಟಿನಿಂದಾನೇ ಇರುತ್ತಾ ಅಂತ ಕೇಳ್ತಾ ಇದ್ದೀನಿ. ಹೌದೌದು, ಅವರು ಅಂತಹ ಒಂದು ಪರಿಸರದಲ್ಲಿ ಹುಟ್ಟಿರ್ತಾರೆ. ಅದು ಅವರ ಕರ್ತವ್ಯ ಅನ್ನೋದು ಇರತ್ತೆ. ಅದನ್ನ ಅವರು ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಏನ್ ಮಾಡ್ತಾರೆ, ಅದು ಮಾಡೋದಿಲ್ಲ ಪರಿಪೂರ್ಣವಾಗಿ ಅದನ್ನ. ಆದ್ರಿಂದ ಏನಾಗತ್ತೆ ಅಂದ್ರೆ ಹಂಗೆ ಅದು ಬೇರೆ ಇದನ್ನ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಆಗಲ್ಲ. ಅದು ಬರೀ ಅಂದ್ರೆ ಅದು ಯಾಕೆ ಅಂದ್ರೆ ಅದು ನಮ್ಮ ಕರ್ಮ ಫಲಗಳ ಅನುಸಾರವಾಗಿ ಈ ರೀತಿಯಾಗಿ ಒಂದ್ ಕಡೆ ಇಡ್ತಾನೆ ಅವನು ನಮಗೆ. ಅದ್ರ ಬಗ್ಗೆ ನಾವು ಅಸೂಯೆ ಪಟ್ಕೊಳ್ಳುವಂತಹದ್ದು ಅಥವಾ ಇದು ಬೇಜಾರು ಮಾಡ್ಕೊಳ್ಳುವಂತದ್ದು ಉಪಯೋಗ ಇಲ್ಲ. ಅದನ್ನ ನಾವು ಏನ್ ಮಾಡ್ಬೇಕು? ಅವ್ನು ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇನ್ನು ಎಲ್ಲಾ ಧರ್ಮವನ್ನ ಬಿಟ್ಬಿಡು, ಬರೀ ನನಗೆ ಶರಣಾಗತನಾಗು ಅಂತ. ಆಗ ಖಂಡಿತವಾಗಿ ಅವನ್ ಏನ್ ಮಾಡ್ತಾನೆ, ನಾವು ಜ್ಞಾನವನ್ನ ಪಡೆದು ಹುಟ್ಟಿನಲ್ಲಿ ಶೂದ್ರರಾದರೂ ನಾವು ಮಾಡುವ ಕರ್ಮಗಳಿಂದ ನಾವು ಬ್ರಾಹ್ಮಣರಾಗ್ಬೋದು. ಜ್ಞಾನವನ್ನ ಪಡೆದು, ದೀಕ್ಷೆಯನ್ನ ಪಡೆದು, ಗುರುವಿನ ದೀಕ್ಷೆಯನ್ನ ಪಡೆದು ನಾವು ಆ ರೀತಿಯಾಗಿ, ಅಂದ್ರೆ ಈಗ ಅಷ್ಟೇ ಅಲ್ಲ, ಕೆಲವೊಂದಿದೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳಿದಾವೆ. ನಾವು ಆ ಭಕ್ತಿ ಯೋಗದ 4 ಪಿಲ್ಲರ್ ಏನಿದೆ, ಏನೋ ಪರಸ್ತ್ರೀ ಸಂಘ, ಮದ್ಯ ಅಥವಾ ಯಾವುದೇ ಒಂದು ವ್ಯಸನಗಳು, ಅದನ್ನ ಬಿಡುವಂತಹದ್ದು, ಮಾಂಸಭಕ್ಷಣೆಯಿಂದ ಬಿಡುವಂತಹದ್ದು, ಇನ್ನೊಂದು ಜೂಜಾಟ ಬಿಡುವಂತಹದ್ದು. ಸೊ ಇದನ್ನೆಲ್ಲ ಬಿಡ್ಬೇಕು ಮೊದಲನೇದಾಗಿ. ಆಮೇಲೆ ನಾವು ಭಕ್ತಿಯನ್ನ ಅಥವಾ ಇದನ್ನ ಮಾಡ್ಕೊಂಡು ಜ್ಞಾನಾರ್ಜನೆಯನ್ನ ಮಾಡಬೇಕು. ಜ್ಞಾನಾರ್ಜನೆ ಮಾಡಿ ಇದಕ್ಕೆಲ್ಲ ನಾವೇನ್ ಮಾಡ್ಬೇಕು? ಗುರುವಿನ ಆಶ್ರಯ ಪಡೆಯಬೇಕು. ಗುರುವಿನ ಆಶ್ರಯವನ್ನ ಪಡೆದು ಆಮೇಲೆ ನಾವು ಅಂದ್ರೆ ದೀಕ್ಷೆಯನ್ನ ಪಡೆಯಬಹುದು. ಆ ದೀಕ್ಷೆಯನ್ನ ಪಡೆದ ಮೇಲೆ ಏನಾಗುತ್ತೆ, ನಾವು ಆ ಗುರುಗಳು ಹಾಕಿಕೊಟ್ಟಂತಹ ಚೌಕಟ್ಟಿನಲ್ಲಿ ನಾವು ಬದುಕೊಂಡು ಆಮೇಲೆ ನಾವು ಏನಾದ್ರೂ ನಾವು ಅಂದ್ರೆ ಆ ರೀತಿ ಅಂತ ನೀವು ಏನ್ ಮಾಡ್ಬೋದು, ನೀವು ಸಹಿತ ಅಂದ್ರೆ ಗುರುಗಳ ಆಶ್ರಯದಲ್ಲಿ ಅವರಿಂದ ಇದನ್ನ ಪಡೆದು ನೀವು ಸಹಿತ ಈ ಭಗವದ್ಗೀತೆಯ ಕ್ಲಾಸಸ್ ಅಥವಾ ಬೇರೆ ಬೇರೆ ಇದು ಇದರ ಕ್ಲಾಸಸ್ ಅನ್ನ, ಉಪನಿಷತ್ತುಗಳು ಅಥವಾ ಭಾಗವತಮ, ಆ ತರದ ಕ್ಲಾಸ್ಗಳನ್ನ ನೀವು ತಗೊಳ್ಬಹುದು ಬೇರೆಯವರಿಗೆ. ಸೊ ಈ ತರದ್ದೆಲ್ಲ ಇದೆ ಪ್ರಭುಜಿ. ಇಲ್ಲ ಪ್ರಭುಜಿ, ಯಾರಾದ್ರೂ ಈ ಕ್ವಶನ್ಸ್ ಕೇಳಿದ್ರೆ ಅಂತ ನಮ್ಗೆ ಅಸೂಯೆ ಅಂತಲ್ಲ. ಯಾಕಂದ್ರೆ ಕೃಷ್ಣ ಹೇಳಿರೋ ಕೆಲವೊಂದ್ ಎಲ್ಲಾ ಇದನ್ನು ಸತ್ಯನೇ. ಯಾಕಂದ್ರೆ ಅವನ್ ಕೊಟ್ಟಿರೋ ಕೆಲ್ಸ ನಾವ್ ಮಾಡ್ಲೇಬೇಕು. ಅದಕ್ಕಂತೂ ನಾವ್ ಹಿಂದೆ ಮುಂದೆ ಸರಿಯಾಗಿಲ್ಲ. ಸೊ ಯಾರಾದ್ರೂ ಈ ಕ್ವಶನ್ಸ್ ಕೇಳಿದ್ರೆ, ಇವಾಗ ಕೆಲವರು ಹೇಳ್ತಾರೆ ಇಲ್ಲ ಇದ್ರಲ್ಲಿ ನಮ್ದ್ರಲ್ಲಿ ವರ್ಣಗಳಿದೆ, ಅದಿದೆ ಇದಿದೆ. ಸೊ ಅವ್ರಿಗೆ ನಾವು ತಿಳಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಿಮ್ ಹತ್ರ ಕೇಳ್ದೆ ಅಷ್ಟೇ. ಇಲ್ಲ ಅಸೂಯ ಅನ್ನೋದಕ್ಕೋಸ್ಕರ ಅಲ್ಲ. ನಾನೇನ್ ಹೇಳೋದು ಅಂದ್ರೆ, ನೀವು ಅಲ್ಲ, ನಾವು ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಲಿಲ್ಲ. ಅಂದ್ರೆ ಅವರು ಅದನ್ನ ಪಟ್ಕೊಳ್ದೇನೆ ನೀವ್ ಹೇಳ್ದಂಗೆ ನಾವು ನಮ್ಮ ಕರ್ತವ್ಯವನ್ನ ಮಾಡ್ಕೊಂಡು ಹೋಗ್ಬೇಕಂತ ಅವನು ಹೇಳಿದಾನಲ್ಲ. ನಮಗೆ ಕೊಟ್ಟಿರುವ ಕರ್ತವ್ಯವನ್ನ ನಾವು ಮಾಡ್ಲೇಬೇಕು, ಅದು ಏನೇ ಇರ್ಲಿ ಅದು. ಹೌದು ಅಲ್ವಾ? ಅದು ಈಗ ಇವಾಗ ಅವನು ಹುಟ್ಟಿರಬಹುದು ಬ್ರಾಹ್ಮಣ
ಕುಟುಂಬದಲ್ಲಿ ಒಬ್ಬನು ಹುಟ್ಟಿರ್ಬೋದು, ಆದ್ರೆ ಅವನು ಬ್ರಾಹ್ಮಣತ್ವವನ್ನ ಪಾಲಿಸ್ಕೊಂಡು ಹೋಗ್ತಾ ಇಲ್ಲ, ಅವನ ಕರ್ತವ್ಯವನ್ನು ಮಾಡ್ತಾ ಇಲ್ಲ ಅಂದ್ರೆ ಅವನ ಮುಂದಿನ ಜನ್ಮದಲ್ಲಿ ಅವನು ಏನಾಗಿ ಹುಡ್ತಾನೆ ಅವನಿಗೇನು ಗೊತ್ತಿದೆ? ಅವನು ಖಂಡಿತವಾಗಿಯೂ ಇನ್ನೊಂದು ಯಾವ್ದಾದ್ರು ಒಂದು ಪ್ರಾಣಿ ವರ್ಗಕ್ಕೋ ಅಲ್ಲಿಗೋ ಇಲ್ಲಿಗೋ ಹೋಗ್ತಾನೆ ಅವನು. ಅದೇ ರೀತಿಯಾಗಿ ಒಬ್ಬನು ಸಾತ್ವಿಕವಾಗಿ ಬದುಕೊಂಡು ಬಂದಂತಹ ಶೂದ್ರನೇ ಆಗಿದ್ರು ಸಹಿತ ಅವನೇನ್ ಮಾಡ್ಬೋದು, ಅವನು ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿ ಭಗವಂತನ ಕೃಪೆಗೆ ಪಾತ್ರನಾಗಿ ಭಗವದ್ಧಾಮವನ್ನ ಸೇರ್ಬಹುದು. ಇದು ಭಗವಂತನ ಹರೇ ಕೃಷ್ಣ ನಿಶ್ಚಯ. ಹೌದು, ಅವನ ನಿಶ್ಚಯ. ನಾವೆಲ್ಲ ಏನೂ ಇಲ್ಲ ಪ್ರಭುಜಿ. ಹರೇ ಕೃಷ್ಣ. ನಾವೆಲ್ಲ ಹರೇ ಕೃಷ್ಣ ಮಾತ್ರ ಧನ್ಯವಾದ ಪ್ರಭುಜಿ. ಜಪ್ಸೋಣ. ಹರೇ ಕೃಷ್ಣ. ಬಹಳ ಸಮಯ ಆಯ್ತು, ಲಾಸ್ಟ್ ಒಂದು 5 ನಿಮಿಷ. ಓಕೆ, ಬೇಗ ಮಾಡ್ಬೇಡ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराजಕ್ಕೆ ಜಯವಾಗಲಿ ಲೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಮಂಜುಳಾ ಮಾತಾಜಿ ಧನ್ಯವಾದಗಳು ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಮಂಜುಳಾ ಮಾತಾಜಿ ಅವರು ಹೀಗೇನೆ ನಿಮ್ ತರನೇ ಒಂದ್ಸಲ ಯೂತ್ ಬ್ಯಾಚ್ ಅಲ್ಲಿ ಅಲ್ವಾ ಮಾತಾಜಿ ನೀವು ಯೂತ್ ಬ್ಯಾಚ್ ಅಲ್ವಾ ಹಾ ಪ್ರಭುಜಿ ಯೂತ್ ಬ್ಯಾಚ್ ಅಲ್ಲಿ ಭಗವದ್ಗೀತೆಯ ಕ್ಲಾಸ್ ಅನ್ನ ಕೇಳಿದ್ರು ನಂದೇ ಕ್ಲಾಸ್ ಅಲ್ವಾ ಮಾತಾಜಿ ಅಥವಾ ಹಾ ಬೇರೆ ಪ್ರಭುಜಿ ನಿಮ್ದೇ ಕೆಲಸ ಅದರ ನಂತರ ಅವರು ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮಂಜುಳಾ ಮಾತಾಜಿ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಸೇವೆಗೆ ಮತ್ತೆ ಎಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಎಲ್ಲಾ ಭಕ್ತರಿಗೂ 18 ದಿವಸ ನಾವು ಸಕ್ಸಸ್ಫುಲ್ ಆಗಿ ಈ ಕ್ಲಾಸ್ ಅನ್ನ ಮುಗಿಸಿದ್ದೇವೆ ಈ ತಮಗೂ ಕೂಡ ಹರೇ ಧನ್ಯವಾದ ಕೃಷ್ಣ ಪ್ರಭುಜಿ ನಿಮಗೂ ಹರೇ ಕೃಷ್ಣ ಪ್ರಭುಜಿ ಪ್ರಭುಜಿ ರಾಧೆ ರಾಧೆ ಹರೇ ಕೃಷ್ಣ ರಾಧೆ ಧನ್ಯವಾದಗಳು ಶಿವರಾತ್ರಿ ನಾಳೆ ಭೇಟಿಯಾಗೋಣ ಶಿಕ್ಷಾಷ್ಟಕಂಗೆ ಹರೇ ಕೃಷ್ಣ ಓಕೆ ಇದೇ ಟೈಮ್ಗೆ ಅಲ್ಲ ಪ್ರಭುಜಿ ಹಾ ಸೇಮ್ 9 o'clock ಭೇಟಿ ಆಗೋಣ ಓಕೆನಾ ಸರಿ ಪ್ರಭುಜಿ ಓಕೆ ಹರೇ ಕೃಷ್ಣ ಧನ್ಯವಾದಗಳು ರಾಧೆ ರಾಧೆ